ಬಪ್ಪನಾಡು ದುರ್ಗೆ ಶಂಕರ ಪ್ರಿಯ ಜಲ ದುರ್ಗೆ ಬಪ್ಪನಾಡು ದುರ್ಗೆ ಶಂಕರ ಪ್ರಿಯ ಜಲ ದುರ್ಗೆ. ಭವಿತುದತಾ ಮದ್ಯುಡು ಕುಲ್ದೇರ್ ಶ್ರೀ ದುರ್ಗಾ ದೇವಿ ಬಪ್ಪನಾಡದ ಕ್ಷೇತ್ರೊಡು ಕುಲ್ದೇರ್ ಶಾಂಭವಿತುದತಾ ಮದ್ಯುಡು ಕುಲ್ದೇರ್ ಶ್ರೀ ದುರ್ಗಾ ದೇವಿ ಬಪ್ಪನಾಡದ ಕ್ಷೇತ್ರೊಡು ಕುಲ್ದೇರ್ ಬಪ್ಪ ಬ್ಯಾರಿಗು ಒಲಿದಿನ ಬಪ್ಪನಾಡಡೆ ಉಂತಿನ ಬಪ್ಪ ಬ್ಯಾರಿಗು ಒಲಿದಿನ ಬಪ್ಪನಾಡಡೆ ಉಂಟಿನ ಲಿಂಗೊದ ರೂಪೊಡು ಭಕ್ತರೆ ಕಾಪುನ ದುರ್ಗಾ ಪರಮೇಶ್ವರಿ ಶಾಂಭವಿತುದತಾ ಮದ್ಯುಡು ಕುಲ್ದೇರ್ ಶ್ರೀ ದುರ್ಗಾ ದೇವಿ ಬಪ್ಪನಾಡದ ಕ್ಷೇತ್ರೊಡು ಕುಲ್ದೇರ್ ಶ್ರೀ ದುರ್ಗಾ ದೇವಿ
ದುರ್ಗಾದೇವಿ ಬಪ್ಪನಾಡದ ಕ್ಷೇತ್ರೊಡು ಕುಲ್ದೇರು ನಾನಾ ಧರ್ಮದ ಭಕ್ತರು ಸೇರ್ದು ದೇವಿನ ಸುಗಿಪುವೆರು ನಾನಾ ತರದ ಪೂಜನೆ ಪಡೆದು ದೇವಿ ಒಲಿಯುವರು ನಾನಾ ಧರ್ಮದ ಭಕ್ತರು ಸೇರ್ದು ದೇವಿನ ಸುಗಿಪುವೆರು ನಾನಾ ತರದ ಪೂಜನೆ ಪಡೆದು ದೇವಿ ಒಲಿಯುವರು ಸಾವಿರ ರೂಪೋ ಪಡೆಯಿನ ದುರ್ಗೆ ಬಪ್ಪನಾಡುದ ಗದ್ದುಗೆ ಏರ್ದರು ಶಾಂಭವಿ ತುದೆತ ಮದ್ಯೊಡು ಕುಲ್ದೇರು ಶ್ರೀ ದುರ್ಗಾದೇವಿ ಬಪ್ಪನಾಡುದ ಕ್ಷೇತ್ರೊಡು ಕುಲ್ದೇರು ಶ್ರೀ ದುರ್ಗಾದೇವಿ ಬಪ್ಪನಾಡುದ ಕ್ಷೇತ್ರೊಡು ಕುಲ್ದೇರು ಬಪ್ಪನಾಡುದ ಡೋಲು ವಾದ್ಯೊಡು ಉತ್ಸವ ಪಡೆಯುವೆರು ಬ್ರಹ್ಮಾರಥದ ಮಿತ್ತೆರ್ದು ಕುಲ್ಲುದು ದರ್ಶನ ಕೊರುವೆರು ಬಪ್ಪನಾಡುದ ಡೋಲು ವಾದ್ಯೊಡು ಉತ್ಸವ ಪಡೆಯುವೆರು ಬ್ರಹ್ಮಾರಥದ ಮಿತ್ತೆರ್ದು ಕುಲ್ಲುದು ದರ್ಶನ ಕೊರುವೆರು ಶಂಕರ ಪ್ರಿಯ ಜಲ ದುರ್ಗೆ ಬಪ್ಪನಾಡು ದುರ್ಗೆ ಶಂಕರ ಪ್ರಿಯ ಜಲ ದುರ್ಗೆ ಬಪ್ಪನಾಡು ದುರ್ಗೆ
ಶಂಕರ ಪ್ರಿಯ ಜಲದುರ್ಗೆ ಬಪ್ಪ ನಾಡು ದುರ್ಗೆ ಶಂಕರ ಪ್ರಿಯ ಜಲದುರ್ಗೆ ಆಯುಧ ಜ್ಯೋತಿನ ಕಣ್ಣಾರೆ ತೂಂಡ ಪುಣ್ಯ ತಿಕ್ಕೊಂಡು ಶಾಂಭವಿ ತುದೆತ ಮದ್ಯೊಡು ಕುಲ್ದೇರು ಶ್ರೀ ದುರ್ಗಾದೇವಿ ಬಪ್ಪನಾಡುದ ಕ್ಷೇತ್ರೊಡು ಕುಲ್ದೇರು ಶಾಂಭವಿ ತುದೆತ ಮದ್ಯೊಡು ಕುಲ್ದೇರು ಶ್ರೀ ದುರ್ಗಾದೇವಿ ಬಪ್ಪನಾಡುದ ಕ್ಷೇತ್ರೊಡು ಕುಲ್ದೇರು ಬಪ್ಪ ಬ್ಯಾರಿಗು ಒಲಿದಿನ ಬಪ್ಪನಾಡುಡೆ ಉಂತಿನ ಬಪ್ಪ ಬ್ಯಾರಿಗು ಒಲಿದಿನ ಬಪ್ಪನಾಡುಡೆ ಉಂತಿನ ಲಿಂಗೊದರು ಪೊಡು ಭಕ್ತರೆ ಕಾಪುನ ದುರ್ಗಾ ಪರಮೇಶ್ವರಿ ಶಾಂಭವಿ ತುದೆತ ಮದ್ಯೊಡು ಕುಲ್ದೇರು ಶ್ರೀ ದುರ್ಗಾದೇವಿ ಬಪ್ಪನಾಡುದ ಕ್ಷೇತ್ರೊಡು ಕುಲ್ದೇರು ಶ್ರೀ ದುರ್ಗಾದೇವಿ ಬಪ್ಪನಾಡುದ ಕ್ಷೇತ್ರೊಡು ಕುಲ್ದೇರು ಶ್ರೀ ದುರ್ಗಾದೇವಿ ಬಪ್ಪನಾಡುದ ಮಹಾದೇವಿಯ ಸೇರು ಮಹಾದೇವಿ ಮಹಾದೇವಿ ಮಾತುಟ ಸಂತೋಷದ ಈ ಕಾರ್ಯಕ್ರಮ ತುಂಬ ಭಕ್ತರನ್ನು ಬೇರೆ ಕ್ಷೇತ್ರ ನೆರವೇರಿಸಿ ಆ ದೇವಿಯನ್ನು ಕೊಟ್ಟಿದ್ದಿ ಆ ಮಹಾದೇವಿ
ಮತ್ತೆ ಹೋಗ್ತಾನೆ ಇದೇ महागणपतये नमः प्रार्थनां समर्पयामि दुर्गां ध्यायतु दुर्गति प्रशमनीं दुर्वादनश्चामनां चन्द्रार्थोज्ज्वलशेखरां त्रिनयनाम् आपीतवासोवसां चक्रं शङ्खमिशूधनुश्च तदीं गोदण्डबाणां जय देवरड नम कोडद दिन प्रतिज्ञೆ ಮಲ್ತದ ದಾದ ಬಣ್ಣಗ ಶಾಸ್ತ್ರೋಜಿತಮಿದಂ ಪುಣ್ಯಂ ಆಗಮ ಶಾಸ್ತ್ರೋಡು ಎಂಚ ನಿರ್ದೇಶನ ಮಲ್ತದೇರ ಆಗಮ ಶಾಸ್ತ್ರೋಡು ನಿರ್ದೇಶನ ಬೇತ ಬೇತ ರೀತಿದ ಘೋಷಜುಡು ಮಾತ ಸೇರಿಂಚಿತ್ತಿನ ಕಲಶನ ದೇವರಿಗೆ ಅಭಿಷೇಕ ಮಲ್ತದು ದೇವರಿಗೆ 24 ಖಂಡಾತ್ಮಕವಾಗಿಂಚಿತ್ತಿನ ಕಲಶಾಭಿಷೇಕ ಮಲ್ತದು 24 ಉಪಬ್ರಹ್ಮಗಳ ಶಂಕರನ ಅಭಿಷೇಕ ಮಲ್ತದು ದೇವರ ಸುಮುಹೂರ್ತ ಅಂದ ಪಣಪ ಬಂದು ಈ ಸತ್ಕಾರ್ಯಕ್ಕೂ ಭಕ್ತಿ ಶ್ರದ್ಧಾ ಪೂರ್ವಕವಾದ ದುಡಿಯಿಂಚಿತ್ತಿನ ದಾನನು ದೇವರಿಗೆ ಸಮರ್ಪಣೆ ಮಲ್ತಿಂಚಿತ್ತಿನ ಪ್ರತ್ಯಕ್ಷವಾದ ಪರೋಕ್ಷವಾದ ಗೊತ್ತಿತ್ತದು ಗೊತ್ತಿಜ್ಜಂದೆ ದಾದಾಂಡಲ ವಿಕಲತೆಲು ವೈಟುಂಡಡ ಐ ಸರ್ವನ್ನ ಪರಿಹಾರ ಮಲ್ಪಾಕರದು ಸರ್ವನ್ನ ಸಕಲತೆರ್ದಾತ್ರ ಪೂರ್ಣ ಮಲ್ಪ ಒಂದು ಬ್ರಹ್ಮಕಲಶ ಬಣ್ಣಂತಾಂಡ ಕೇವಲ ಒಂಜಿ ಕೊಡಪಾನಗು ನೀರು ಜಿಂಜಾದು ಪುಣತ್ತು ಅವು ಒಂಜಿ ದೇವರನ್ನ ಕಲಾತ್ಮಕವಾಗಿಂಚಿತ್ತಿನ ದೇಹ ಐತ ಅಡಿಟು ಪೀಠಗೂ ನಿರ್ಮಾಣ ಮಲ್ತಿಂಚಿತ್ತಿನ ಉಪಯೋಗ ಮಲ್ತಿಂಚಿತ್ತಿನ ಬಾರು ಅರಿ ಎಡುಮೆ ಸಾಸಿಮಿ ಅವು ದೇವರನ್ನ ಪಾದಕ್ಕೂ ಸಮಾನವಾದುಂಡು ಆ ಕೊಡಪಾನ ಬಣ್ಪಣಂಚಿತ್ತಿನ ಅಸ್ಥಿಪಂಜರಿಗೂ ಸಮಾನವಾದುಂಡು ಐಕು ಸುತುದಿನ ಸೂತ್ರವೇಷ್ಟನೆ ನೂಲು ನಮ್ಮದೇ ಹೊಡಿತ್ತಿನ ನರನಾಡಿದ ಪ್ರತೀಕವಾದುಂಡು ಐಕು ಜಿಂಜಾಂಚಿತ್ತಿನ ಪೂರ್ಣಮಲ್ತಿಂಚಿತ್ತಿನ ಅಷ್ಟಗಂಧ ಪೂರಿತವಾಂಚಿತ್ತಿನ ದ್ರವ್ಯ ನಮ್ಮದೇ ಹೊಡು ನಿರಂತರವಾದ ಪ್ರವಿಸಾವಣಂಚಿತ್ತಿನ ರಕ್ತಧಾರದ ಪ್ರತೀಕವಾದುಂಡು ಐಕು ದೀಂಚಿತ್ತಿನ ಪಂಚಬಲ್ಲವಾದುಡು ಮಾತ ನಮ್ಮ ದೇಹದ ಮಾತ ಅವ್ಯವಸ್ಥೆ ನಡೆದಾತ್ರ ನಮ್ಮ ಪೂಜಾದಿ ಲೋಪಡದಾತ್ರ ಬಿಂಬನ ಬುಡ್ದು ಮುಂದಿನ ಈ ವಾತಾವರಣಕ್ಕಿಂಚಿತ್ತಿನ ದೇವರನ್ನ ಸಮಸ್ತವ ಚೈತನ್ಯನು ಪರಾವಾಹನ ಜೀವಾವಾಹನ ಮೂಲಕ ಕಲಶೋಡು ಏಕೀಕರಣ ಮಲ್ತದ ಏತುಮಾತ ಎಂಕುಡು ಸತ್ಕರ್ಮ ಮಲ್ತುಂಡಲ ಆ ಸತ್ಕರ್ಮಡು ಪೂರ್ಣತೆ ಬರ್ತೀನಿ ನಿಗುರುಮಾತ ಪ್ರಸನ್ನಕಾರುಡು ಶ್ರದ್ಧಾಭಕ್ತಿದಾತ್ರ ದೇವರು ಪೂರ್ಣ ಮಲ್ತನುಡು ಪಡೆದು ಏಕಮನಸ್ಸುಡು ಪ್ರಾರ್ಥನೆ ಮಲ್ತುಂಡ ಅವು ಪರಿಪೂರ್ಣ ಹಾಕೊಂಡು ಅಂಚ ಏರ್ನ ಎಂಚಿನ ಅಪರಾಧ ಇತ್ತುಂಡಲ ದೇವರು ಕ್ಷಮೆ ಮಲ್ಪಾದು ಸರ್ವರ್ನ ಸಮಸ್ತ ವಿಧವಾಂಚಿತ್ತಿನ ಕೈಂಕರ್ಣಿಯನ್ನ ಆರ್ನ ಪಾದಾರವಿಂದಗೂ ಸ್ವೀಕಾರ ಮಲ್ಪ ಬಂದು ಯಾವತ್ತು ಸೂರ್ಯಶ್ಚ ಚಂದ್ರಶ್ಚ ಯಾವತ್ತು ತಿಷ್ಠತಿ ಮೇದಿನಿ ವಾ ಕಾಲಮುಟ ಸೂರ್ಯಚಂದ್ರನ ಚಲನಶೀಲತೆ ಉಪ್ಪುಂಡ ವಾ ಕಾಲಮುಟ ಈ ಭೂಮಿದ ಅಸ್ತಿತ್ವ ಉಪ್ಪುಂಡ ವಾ ಕಾಲಮುಟ ಈ ಬಪ್ಪನಾಡು ದುರ್ಗೆ ಶಂಕರ ಪ್ರಿಯ ಜಲ ದುರ್ಗೆ ಬಪ್ಪನಾಡು ದುರ್ಗೆ ಶಂಕರ ಪ್ರಿಯ ಜಲ ದುರ್ಗೆ ಬಪ್ಪನಾಡು ದುರ್ಗೆ ಶಂಕರ ಪ್ರಿಯ ಜಲ ದುರ್ಗೆ ಬಪ್ಪನಾಡು ದುರ್ಗೆ ಶಂಕರ ಪ್ರಿಯ ಜಲ ದುರ್ಗೆ
ಪ್ರಾರ್ಥನೆ ಮಂತಂದು ಈ ಒಂದು ಬ್ರಹ್ಮಕಲಶ ಪುಣ್ಯೋತ್ಸವವರೆಗೂ ನಡಪುಡುದು ಸೀಮಿತ ಪರವಾದ ಅನುಗ್ರಹ ಮಂತ್ಕೊಂಡು ಪ್ರಾರ್ಥನೆ ಮಂತ್ರದ ಪ್ರಕಾರ ಆರ್ನ ಇಡೀ ಬಳಗನ ಪದೊಂದು ಇಡೀ ನಿದ್ರಕಕ್ಕೆ ಎಂದು ಆರ್ನ ದೇಹದ ವಿಶ್ರಾಂತಿ ಸಮೇತ ಕಡೆಗಣಿಸ ನಮ್ಮ ನಿಶ್ಚಯ ಮಧ್ಯದ ಕುಂಭಲಗ್ನದ 5 ಗಂಟೆ 40 ನಿಮಿಷದ ಮುಹೂರ್ತೋಡು ಆರು ಆ ಬ್ರಹ್ಮಕಲಶ ಪುಣ್ಯೋತ್ಸವದ ಅಭಿಷೇಕ ಮೂಲಕ ನನಗೆ ನೆರವೇರಿಸಾದ ಅನುಗ್ರಹ ನೆಟ್ಟು ಸುವರ್ಣಾನಾಂಶಕಂ ದತ್ಯ ಸದ್ಯ ಪ್ರತಿಷ್ಠಾಪನೆ ಶಾಸ್ತ್ರಕಾರಿನ ಆರಿಗೆ ದಕ್ಷಿಣೆ ಅಂಜಲನಂಗೆ ನಡತ್ತೊಂದು ಆಪುಡಿದ ದಾತಾದಾತ್ರ ಮನಪ್ರಸಾದ ಜನನಿ ಸಾದಕ್ಷಿಣಾಚೋತ್ತಮ ಒಂದನೇ ನೆತರುಣ್ಣ ತಂತ್ರೊಳಗೆ ಅದು ಶಕ್ತಿ ಮೀರಿದ ಎನ್ನ ವಿಷಯ ನಡತ್ತೊಂದು ಕೃತ್ಯವತ್ತಂದ ಅವು ಉತ್ತಮವಾಯಿನ ದಕ್ಷಿಣ ಕರ್ಮದ ರಸನ ದೆತ್ತಿವಕ್ಕ ಕರ್ಮು ಆ ಒಂಜಿ ಊರಿನ ಭಾಗ ಏರಿಗಳ ಬಿಟ್ಟು ಬ್ರಹ್ಮಕಲಶ ಅಭಿಷೇಕ ಮಕ್ಕಳಗ ತಂತ್ರಣ್ಣ ಇಡೀ ತಪಸ್ಸದ ಚೇತನ ತಪಸ್ಸದ ಸರ್ವಶಕ್ತಿ ಆ ಬಿಂಬ ವಿಶೇಷವಾದ ಇದ್ದರು ಅದಕ್ಕೆ ಆತ್ಮಂಜಿ ವಿಶೇಷವಾದ ಸಾಮರ್ಥ್ಯ ಇದ್ದು ಆರು ನನದ ಆತ್ಮ ಜಪ ಮಂತ್ರದ ತಪಸ್ಸು ಮಂತ್ರ ಹಿರಿಯರ ಆರಾಧನೆ ಮಂದಿರ ದೇವರ ಉಪಾಸನೆ ಮಂದಿರ ಅಂಚ ಆತ್ಮನ ತ್ಯಾಗ ಮಂದಿರ ಬೆಳಗ್ಗೆ ನಮ್ಮ ಕೊಟ್ಟಿನ ದಕ್ಷಿಣ ಬಾರಿ ಬಾಕಿ ದಕ್ಷಿಣ ಪೂರ ಈ ಬ್ರಹ್ಮಕಲಶದ ಆಚಾರ್ಯ ದಕ್ಷಿಣ ಅರಸರೇ ಅದಾತರ ಈ ಒಂದು ಇಡೀ ಸೀಮೆದ ದಕ್ಷಿಣ ಒಂದು ಇಡೀ ದೇಶದ ದಕ್ಷಿಣ ಅಂಚ ದುರ್ಗಣ್ಣ ಸಾವಂತಿಯನ್ನ ಆ ಒಂಜಿ ನೇತೃತ್ವಡು ಮನೋಹರ ಶೆಟ್ಟನ ಒಂಜಿ ವಿಶೇಷವಾದ ಈ ಆವಡು ಆವಡು ಬಣ್ಣ ಸಂಕಲ್ಪ ನಾರಾಯಣ ಶೆಟ್ಟನ ಗೌರವಾಧ್ಯಕ್ಷ ಜಡೆ ಆಶ್ರಯ ಶೇಖರ ಶೆಟ್ಟನ ಕಾರ್ಯಾಧ್ಯಕ್ಷ ಜಡೆ ಆಯನ ಏರನ್ನ ಬಂತು ಬಂಜಿಗೆ ಒಂಜೊಂಜಿ ಕೈತ ಬಿರೆಂದಲ ಗಾತ್ರ ಕೈತ ಬೇತೆ ಇದ್ದಂದಲ ಬಂಜಿಗೆ ಬಲ ಆಯ್ತ ಸ್ವರೂಪ ಬೇತೆ ಇತ್ತಲ್ಲ ಬಂಜಿಗೆ ನುಪ್ಪುಗೋನಗ ಐನಕ್ಕೆ ಬಿರೆಲ್ಲ ಒಟ್ಟುಗಾದ ಆಹಾರ ಸ್ವೀಕಾರ ಕೂಡ ಅಂಚನೆ ಮಾತೆಲ್ಲ ಈ ಸತ್ಕಾರ್ಯದ ಈ ಒಂದು ಕಿಂಚಿತ್ ದಕ್ಷಿಣ ಸಂತೋಷದ ಸ್ವೀಕಾರಯಾಮಿ ದುಃಖವನ್ನು ಕೊಡ್ತಕ್ಕಂಥವಳು ದುರ್ಗೆ. ಅಂತಹ ದುರ್ಗೆ ಬರೀ ದುಷ್ಟ ನಿಗ್ರಹ ಮಾತ್ರ ಮಾಡುವುದಲ್ಲ, ಸಜ್ಜನರಿಗೆ ತಾನು ಹಿತವನ್ನು ಮಾಡುವವಳು. ಯಾರು ಸಜ್ಜನರಿದ್ದಾರೋ ಅವರಿಗೆ ಅಭಯಪ್ರದಳಾಗಿದ್ದಾಳೆ ದುರ್ಗಾದೇವಿ. ದುರ್ಗಾ ಅಂತ ಹೇಳಿದ್ರೆ ಕೋಟೆ ಅಂತ ಅರ್ಥ. ಈ ಕೋಟೆ ಏನು ಮಾಡುತ್ತೆ? ದುಷ್ಟರು ಒಳಗೆ ಬರದಂತೆ ಮಾಡಿ ಒಳಗೆ ಇರ್ತಕ್ಕಂತಹ ಎಲ್ಲರನ್ನೂ ರಕ್ಷಣೆ ಮಾಡ್ತಕ್ಕಂಥದ್ದು ಕೋಟೆ. ಹಾಗೆ ದುರ್ಗೆ ಇವಳು ಏನು ಮಾಡ್ತಾರೆ ಅಂತಂದರೆ ನಮ್ಮನ್ನೆಲ್ಲರಿಗೂ ಸಹಿತ ವಿಶೇಷವಾದ ರಕ್ಷಣೆಯನ್ನು ನೀಡುವ ಮೂಲಕ ಯಾವುದೇ ದುಷ್ಟಶಕ್ತಿ ನಮ್ಮನ್ನು ನಿಗ್ರಹಿಸದಂತೆ ಆ ದುರ್ಗಾದೇವಿ ತಾನು ಅಂತಹ ಅನುಗ್ರಹವನ್ನು ಮಾಡ್ತಾಳೆ. ಎಸ್, ಇದೀಗ ನಮಗೆ ಧರ್ಮ ಸಂದೇಶವನ್ನು ನೀಡಲಿಕ್ಕೆ ನಮ್ಮ ಶ್ರೀಗಳು ಕೂಡ ಪರ್ಯಾಯ ಶ್ರೀಗಳು ಕೂಡ ಬಂದಿರುವಂಥದ್ದು. ಉಡುಪಿ ಮಠದಿಂದ ಧಾವಿಸಿದಂಥ ಶ್ರೀಗಳು ಯತಿವರಿಯರಾದಂಥ ಇವರು ನಮಗೆ ವಿಶೇಷವಾದಂಥ ಒಂದು ಸಂದೇಶವನ್ನು ಕೂಡ ನೀಡಲಿಕ್ಕಿದ್ದಾರೆ. ಈ ಬ್ರಹ್ಮಕಲಶದ ಪುಣ್ಯ ದಿನದಲ್ಲಿ ಇವರು ಆಗಮಿಸಿರುವಂಥದ್ದು. ದೇವರ ಸೇವೆಯನ್ನು ಮಾಡಿದ್ದಾರೆ. ಮೊದಲ ಆರತಿಯನ್ನು ಮಾಡಿ ದುರ್ಗಾ ದೇವಿಯನ್ನು ವಂದನೆ ಮಾಡಿ ತದನಂತರ ಒಂದಷ್ಟು ಸಂದೇಶಗಳನ್ನು ಕೂಡ ನೀಡಿದ್ದಾರೆ. ನಮ್ಮ ಜೊತೆ ಸ್ಪಂದನ ವಾಹಿನಿಯಲ್ಲಿ ಮುಕ್ತವಾಗಿ ಅವರು ಬ್ರಹ್ಮಕಲಶಾಭಿಷೇಕ ಎಂದರೆ ಬ್ರಹ್ಮ ಕಲಶದಲ್ಲಿ, ದೊಡ್ಡ ಕಲಶದಲ್ಲಿ
ಪರಬ್ರಹ್ಮನನ್ನು ಅಭಿಮಂತ್ರಿಸಿ ಆ ಅಭಿಮಂತ್ರಿತವಾಗಿರುವಂತಹ ಜಲವನ್ನು ಆ ಪ್ರತಿಮೆಗೆ ಅಭಿಷೇಕ ಮಾಡುವ ಮೂಲಕ ಆ ಭಗವಂತನ ಸನ್ನಿಧಾನವನ್ನು, ತಾಯಿಯ ಸನ್ನಿಧಾನವನ್ನು ವಿಶೇಷವಾಗಿ ಆ ಪ್ರತಿಮೆಯಲ್ಲಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಸನ್ನಿಧಾನ ಬರುವಂತೆ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ವಾಸ್ತವದಲ್ಲಿ ಈ ಪ್ರಕ್ರಿಯೆಗಳೆಲ್ಲವೂ ಕೂಡ ಆ ಪ್ರಕ್ರಿಯೆಯನ್ನು ತಿಳಿದಿರತಕ್ಕಂತಹ ವೈದಿಕರಿಂದ ನಡೆಸುವಂತಹ ಕಾರ್ಯಕ್ರಮ. ಆದರೆ ಈ ಬ್ರಹ್ಮಕಲಶೋತ್ಸವ ಅನ್ನುವಂತಹದ್ದು ಬರಿದೇ 4 ಮಂದಿ ವೈದಿಕರು ಬಂದು ಮಾಡುವಂತಹ ಕಾರ್ಯಕ್ರಮ ಅಲ್ಲ, ನಾಡಿನ ಎಲ್ಲ ಭಗವದ್ಭಕ್ತರು ಒಂದಾಗಿ ಸೇರಿ ಮಾಡುವಂತಹ ಕಾರ್ಯಕ್ರಮ. ವೈದಿಕರೆಲ್ಲ ಸೇರಿಕೊಂಡು ಅಭಿಮಂತ್ರಣ ಮಾಡಿದಂತಹ ಜಲವನ್ನು ತಾಯಿಗೆ ಅಭಿಷೇಕ ಮಾಡಿದುದಾದರೆ ಊರವರು ನಾವೆಲ್ಲ ಏನು ಮಾಡಬೇಕು? ನಾವು ಕೂಡ ಎಲ್ಲ ಸೇರಿಕೊಂಡು ಕಲಶಾಭಿಷೇಕ ಮಾಡಬೇಕು. ನಮ್ಮ ಹೃದಯವೇ ಒಂದು ಕಲಶ, ಅಲ್ಲಿ ಭಕ್ತಿಯ ಜಲವನ್ನು ತುಂಬಿ ಆ ಭಕ್ತಿಯ ಜಲವನ್ನು ನಾವು ತಾಯಿಗೆ ಸಮರ್ಪಣೆ ಮಾಡುವ ಮೂಲಕ ನಾವೆಲ್ಲರೂ ಕೂಡ ಊರ ಮಂದಿ ಆ ತಾಯಿಗೆ ಬ್ರಹ್ಮ ಕಲಶಾಭಿಷೇಕವನ್ನು ಮಾಡಬೇಕು. ಭಕ್ತಿಯ ಜಲವನ್ನು ತುಂಬಿ ಆ ತಾಯಿಗೆ ಅಭಿಷೇಕ ಮಾಡಬೇಕು. ಆ ಮೂಲಕ ನಾವು ಇದರೆಲ್ಲರೂ ಕೂಡ ಪಾಲ್ಗೊಳ್ಳಬೇಕು. ತಾಯಿಯ ಅನುಗ್ರಹ ನಾಡಿನ ಎಲ್ಲ ಭಕ್ತರಿಗೂ ಬೇಕು. ಸಿಂಹವಾಹಿನಿ, ಸಿಂಹ ತನ್ನ ಹರಿತವಾಗಿರತಕ್ಕಂತಹ ಉಗುರುಗಳು, ಹರಿತವಾಗಿರತಕ್ಕಂತಹ ಕೋರೆ ಹಲ್ಲುಗಳು, ಅವುಗಳ ಮೂಲಕ ಎಷ್ಟೇ ದೊಡ್ಡ ಸಿಂಹದ ಆನೆಯಂತಹ ಪ್ರಾಣಿಯನ್ನು ಕೂಡ ಸಿಗಿದು ಹಾಕತ್ತೆ. ಅದೇ ಹೊತ್ತಿಗೆ ತನ್ನ ಮರಿಗಳನ್ನು ಜತನದಿಂದ ಅದೇ ಹಲ್ಲುಗಳಿಂದ ಕಚ್ಚಿ ಆ ಕಡೆ ಈ ಕಡೆ ಬೇಕಾದ ಕಡೆಗೆ ಸುರಕ್ಷಿತವಾದ ಜಾಗಕ್ಕೆ ಒಯ್ಯತ್ತೆ. ಆ ತಾಯಿಯ ಅನುಗ್ರಹ ನಮ್ಮ ಮೇಲೆ ಇದೇ ರೀತಿ ನಿರಂತರವಾಗಿರಬೇಕು ಅಂತ ನಾವು ಪ್ರಾರ್ಥಿಸಬೇಕು. ನಮ್ಮ ದೋಷಗಳೇನಿದ್ದಾವೆ, ನಮ್ಮಲ್ಲಿ ಇರತಕ್ಕಂತಹ ದೋಷಗಳೇನಿದ್ದಾವೆ, ಅವೆಲ್ಲವನ್ನು ಕೂಡ, ಪಾಪಗಳೇನಿದ್ದಾವೆ ಅವೆಲ್ಲವನ್ನು ಕೂಡ ಹರಿದು ಹಾಕಿ ನಮ್ಮಲ್ಲಿ ಅವು ಇಲ್ಲದಂತೆ ಮಾಡಬೇಕು. ಮರಿಯನ್ನು ಸಿಂಹವು ಪೋಷಿಸುವ ರೀತಿಯಲ್ಲಿ ಆ ತಾಯಿಯ ಅನುಗ್ರಹ ನಮ್ಮೆಲ್ಲರ ಮೇಲೆ ಸದಾ ಇರಬೇಕು. ಬ್ರಹ್ಮಕಲಶಾಭಿಷೇಕದ ಈ ಪವಿತ್ರ ಸಂದರ್ಭದಲ್ಲಿ, ಪ್ರಸನ್ನ ಹೊತ್ತಿಗೆ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಆ ತಾಯಿಯಲ್ಲಿ ಅಂತಹ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ. ಲೋಕಕ್ಕೆ ಬರುವಂತಹ ಏನೇ ದುಷ್ಟ ಅರಿಷ್ಟಗಳಿದ್ದರೂ ಕೂಡ ಅವೆಲ್ಲವನ್ನು ಕೂಡ ತಾಯಿ ತರೆದು ಬಿಸಾಡಲಿ. ಎಲ್ಲ ಭಗವದ್ಭಕ್ತರಿಗೂ ಅವಶ್ಯವಾಗಿ ಬೇಕಾಗಿರತಕ್ಕಂತಹ ಶಾಂತಿ, ಸುಖ, ನೆಮ್ಮದಿ ಅವೆಲ್ಲವನ್ನು ಕೂಡ ತಾಯಿ ಎಲ್ಲರಿಗೂ ಕೂಡ ದಯಪಾಲಿಸಲಿ ಅಂತ ಹೇಳಿಕೊಂಡು ಈ ಪ್ರಸನ್ನ ಸಂದರ್ಭದಲ್ಲಿ ಆ ಮಹಾತಾಯಿಯಲ್ಲಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ವೀಕ್ಷಕರು, ಇವತ್ತು ನಮ್ಮ ಜೊತೆ ಆಡಳಿತ ಮುಕ್ತೇಶ್ವರರಾದಂಥ ಆನುವಂಶಿಕ ಆಡಳಿತ ಮುಕ್ತೇಶ್ವರರಾದಂಥ ಮನೋಹರ್ ಶೆಟ್ಟಿ ಅವರಿದ್ದಾರೆ. ಮನೋಹರ್ ಶೆಟ್ಟಿಯವರು ನಮ್ಮ ಜೊತೆ ವಿಶೇಷವಾಗಿ ನಮ್ಮ ಜೊತೆ ಇವತ್ತು ಮಾತಾಡ್ತಾರೆ. ಇಲ್ಲಿ ದೇವಸ್ಥಾನದ ಇತಿಹಾಸಗಳಾಗಿರ್ಬೋದು, ದೇವಸ್ಥಾನವನ್ನು ಗಟ್ಟಿಪಡಿಸಬೇಕಾದ್ರೆ, ಇವತ್ತು ಬ್ರಹ್ಮಕಲಶಕ್ಕೆ ಅಣಿ ಮಾಡಬೇಕಾದ್ರೆ ಬಹಳಷ್ಟು ಕೆಲಸ ಕಾರ್ಯಗಳು ಕೂಡ ಇದೆ. ಅದರಲ್ಲಿ ಇವರ ಒಂದು ಹೆಸರು ಕೂಡ ಕೇಳಿಬರ್ತಾ ಇರುವಂಥ ಮನೋಹರ್ ಶೆಟ್ಟಿ ಅವರು ಕೂಡ ಸತತವಾಗಿ ರಾತ್ರಿ ಹಗಲು ಕೂಡ ಈ ದೇವಸ್ಥಾನದ ಒಂದು ಬ್ರಹ್ಮಕಲಶದ ಪುಣ್ಯ ಕಾಲ ಬರಬೇಕಾದ್ರೆ ಇದಕ್ಕೆ ಪೂರ್ಣ ಒಂದು ಆವರಣ ಅನ್ನುವಂಥದ್ದು ಹೇಳ್ತೇವೆ, ಭದ್ರವಾದ ಆವರಣ ಬೇಕು. ಆ ಆವರಣವನ್ನು ಸೃಷ್ಟಿ ಮಾಡಿದಂಥ ಮನೋಹರ್ ಅವರು ನಮ್ಮ ಜೊತೆ ಇದ್ದಾರೆ. ನೇರವಾಗಿ ಮಾತಾಡುವ. ನಮಸ್ತೆ. ನಮಸ್ತೆ. ಹೇಗೆ ಅನಿಸ್ತಾ ಇದೆ? ರಾತ್ರಿ ಹಗಲು ಬಹಳಷ್ಟು ಶ್ರಮವಹಿಸಿ ಮಾಡಿದಂಥ ಒಂದು ಬ್ರಹ್ಮಕಲಶದ ಈ ಪುಣ್ಯ ದಿನದಲ್ಲಿ ನಿಮಗೇನು ಅನಿಸ್ತಾ ಇದೆ? ನಮಗೆ ನಾವು ದುಡಿದದ್ದಕ್ಕಿಂತ ಇಲ್ಲಿ ಜೀರ್ಣೋದ್ಧಾರ ಸಮಿತಿ ಮತ್ತು ಕೆಲವು ಸಂಘ ಸಂಸ್ಥೆಗಳು, ಊರಿನ 32 ಗ್ರಾಮದ ಪ್ರತಿಯೊಬ್ಬ ಭಕ್ತರು ರಾತ್ರಿ ಹಗಲು ಇಲ್ಲದೆ ಇಲ್ಲಿ ಅವರ ಸೇವೆಯನ್ನು ಮಾಡಿದ್ದಾರೆ. ಅದು ವಿಶೇಷ. ಇದು ಹೇಗೆ ನಡೆದು ಹೋಯ್ತು ಅಂತ ಹೇಳಲಿಕ್ಕೆ ನಮಗೆ ಕಷ್ಟ ಆಗ್ತದೆ. ಅದು ಎಲ್ಲ ಶ್ರೀದೇವಿಯ ಅನುಗ್ರಹ ಅಂತ ತಿಳ್ಕೊಂಡಿದ್ದೇನೆ. ಇದು ನಾವು ನೆಪ ಮಾತ್ರ. ಇಲ್ಲಿ ನಡೆದ ಎಲ್ಲ ಕಾರ್ಯ ಜನರ ಸಹಕಾರದಿಂದ, ಊರಿನವರು ಪ್ರತಿಯೊಂದಕ್ಕೂ ಯಾವುದಕ್ಕೂ ಒಂದು ಅಡಚಣೆ ಇಲ್ಲದೆ ದೇವಿಯ ಅನುಗ್ರಹದಿಂದ ಬಹಳ ಒಂದು ಅದ್ಭುತವಾಗಿ ನಡೆದು ಹೋಯಿತು. ಇದು ಇನ್ನು ಮುಂದಕ್ಕೂ ಶ್ರೀದೇವಿಯು ಎಲ್ಲರಿಗೆ, ಎಲ್ಲ ಭಕ್ತರಿಗೆ, ಎಲ್ಲ ಸೀಮೆಯ 32 ಗ್ರಾಮದ ಭಕ್ತರಿಗೆ ಎಲ್ಲ ರೀತಿಯ ಅನುಗ್ರಹ ಮಾಡಿ ಅವರ ಕಷ್ಟ ಕಾರ್ಪಣ್ಯಗಳನ್ನು ದೂರೀಕರಿಸಿ ಅನುಗ್ರಹಿಸಬೇಕಂತೇಳಿ ನಾನು ದೇವಿಯತ್ತ ಪ್ರಾರ್ಥಿಸುತ್ತಾ, ಇದಕ್ಕೆ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಸಹಕರಿಸಿದ ಎಲ್ಲ ಭಕ್ತರಿಗೆ ನಾನು ದೇವಳದ ಆಡಳಿತ ಮಂಡಳಿ ಪರವಾಗಿ ನಾನು ತುಂಬ ಹೃದಯದ ಧನ್ಯವಾದವನ್ನು ಅರ್ಪಿಸುತ್ತೇನೆ. ಅರಮನೆ ಮುಲ್ಕಿಗೆ ಸ್ಥಳಾಂತರಗೊಂಡ ನಂತರ ಬಪ್ಪನಾಡು ದೇವಸ್ಥಾನ ಅದು ಇವತ್ತು ಸೀಮೆ ದೇವಸ್ಥಾನವಾಗಿ ಮುಂದುವರಿತಾ ಇದೆ. ಇಂದಿನ ತನಕ ಕೂಡ ಬಪ್ಪನಾಡು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಮುಲ್ಕಿ ಮಾಗಣೆಯ ದೇವಸ್ಥಾನ.
ಇವತ್ತು ನಾವು ಬ್ರಹ್ಮಕಲಶೋತ್ಸವದ ಸಂಭ್ರಮದಲ್ಲಿದ್ದೇವೆ. ಇಂಥ ಒಂದು ಸಂದರ್ಭದಲ್ಲಿ ದೇವಸ್ಥಾನ ಸುಮಾರು 10 ವರ್ಷಗಳಿಂದ 10 ಅಭಿವೃದ್ಧಿ ಕಾರ್ಯಗಳನ್ನು ಹಮ್ಮಿಕೊಂಡು ಬಂದಿದೆ. ಇವತ್ತು ನಡೀತಿರುವಂತಹ ಬ್ರಹ್ಮಕಲಶೋತ್ಸವದ ಸಂದರ್ಭದಲ್ಲಿ 10 ಅಭಿವೃದ್ಧಿ ಕಾರ್ಯಗಳನ್ನು ಹಮ್ಮಿಕೊಂಡಿದೆ. ಮಾತ್ರವಲ್ಲ, ಇವತ್ತು ನಡೆಯುವಂಥ ಒಂದು ಬ್ರಹ್ಮಕಲಶೋತ್ಸವದಲ್ಲಿ 10 ಸಹಸ್ರ ಸಂಖ್ಯೆಯಲ್ಲಿ ಜನರು ಭಾಗವಹಿಸಿ ಪುಣ್ಯಭಾಗಿಗಳಾಗಿದ್ದಾರೆ. ಈ ಒಂದು ಪುಣ್ಯ ಕಾರ್ಯದಲ್ಲಿ ನಡೆಯುವಂಥ ಈ ಸಂದರ್ಭದಲ್ಲಿ ನಾವು ಎಲ್ಲರಿಗೂ ಮತ್ತೊಮ್ಮೆ ಶುಭವನ್ನು ಹಾರೈಸುವುದರ ಮುಖಾಂತರ ದೇವಿಯ ದರ್ಶನಗೈದು ಅವರು ಎಲ್ಲರೂ ಮತ್ತೊಮ್ಮೆ ಪುಣ್ಯಭಾಗಿಗಳಾಗಲಿ ಎಂಬುದಾಗಿ ನಾವು ಹಾರೈಸುತ್ತೇವೆ. ಬಪ್ಪನಾಡು ದುರ್ಗೆ ಶಂಕರ ಪ್ರಿಯ ಜಲ ದುರ್ಗೆ, ಬಪ್ಪನಾಡು ದುರ್ಗೆ ಶಂಕರ ಪ್ರಿಯ ಜಲ ದುರ್ಗೆ, ಬಪ್ಪನಾಡು ದುರ್ಗೆ ಶಂಕರ ಪ್ರಿಯ ಜಲ ದುರ್ಗೆ, ಬಪ್ಪನಾಡು ದುರ್ಗೆ ಶಂಕರ ಪ್ರಿಯ ಜಲ ದುರ್ಗೆ.
ಎಸ್, ನಾವು ಇದೀಗ ಬ್ರಹ್ಮಕಲಶೋತ್ಸವದ ಅಂಗವಾಗಿ ಬಪ್ಪನಾಡು ಕ್ಷೇತ್ರದಲ್ಲಿದ್ದೇವೆ. ಇವತ್ತು ನಾವು ಸ್ಪಂದನ ವಾಹಿನಿಯಲ್ಲಿ ಇಲ್ಲಿ ಆದಂಥ ಎಲ್ಲ ಸವಿಸ್ತಾರವಾದಂಥ ವಾಲಂಟಿಯರ್ಸ್ ಆಗಿರ್ಬೋದು, ಇಲ್ಲಿಯ ಸಮಾಜ ಸೇವಕರಾಗಿರ್ಬೋದು, ಅಥವಾ ಯುವಕ ಮಂಡಳಿ ಯುವತಿ ಮಂಡಳಿ ಆಗಿರ್ಬೋದು, ವಿಶೇಷವಾಗಿ ಇಲ್ಲಿ ತೊಡಗಿಕೊಂಡಿರುವಂಥ ಸೇವೆಗಳನ್ನು ಮಾಡಿಕೊಂಡಿರುವಂಥದ್ದು, ಇದರ ಬಗ್ಗೆ ಎಲ್ಲವನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು ಕೂಡ ಮಾಡ್ತೀನಿ. ಹಾಗೆಯೇ ಇವತ್ತಿನ ನಾವು ಈ ತಂಡವನ್ನು ನೋಡ್ತಾ ಇರ್ಬೋದು, ಫೋಟೋಗ್ರಫಿ ಅಸೋಸಿಯೇಷನ್ ಮಂಗಳೂರು, ಹಾಗೆಯೇ ಸೌತ್ ಕೇಂದ್ರ ಫೋಟೋಗ್ರಫಿಂಗ್ ಅಸೋಸಿಯೇಷನ್ನ ಎಲ್ಲ ಸದಸ್ಯರು ಕೂಡ ಇದ್ದಾರೆ. ಹಾಗೆಯೇ ಮುಲ್ಕಿ ವಲಯದವರು ಇದು, ಯಾಕಂದರೆ ಇಲ್ಲಿ ಬಪ್ಪನಾಡು ಕ್ಷೇತ್ರದಲ್ಲಿ ಇವರದ್ದಾದಂಥ ಒಂದು ಸೇವೆಗಳನ್ನು, ಕರ ಸೇವೆಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಎಸ್, ಇಲ್ಲಿಯ ಸದಸ್ಯರು ಕೂಡ ಎಲ್ಲರೂ ಇದಕ್ಕೆ ಕೈ ಜೋಡಿಸಿದ್ದಾರೆ. ಹಾಗೆಯೇ ಈ ವಲಯದ ಅಧ್ಯಕ್ಷರು ಕೂಡ ಇದ್ದಾರೆ. ಏನು ಹೇಳ್ತಾರೆ ನೋಡ್ಕೊಳ್ಳೋಣ. ನಮಸ್ತೆ. ನಮಸ್ತೆ. ಎಂಕುಲು ಇತ್ತೆ ಮುರಣಿ ಮಾರ್ಚ್ 14 ತಾರೀಕು ದಿಂಚಿ ನೆಟೆ ಉಲ್ಲ ಅಂಡ 20 ತಾರೀಕು ದಾನಿ ಎಂಕುಲು ಮೂಲು ವನಸ್ ಬಲಸನ ಕಾರ್ಯಕ್ರಮ ಎಂಕುಲು ಭಾಗಿಯಾತ ಆನಿ ಸಾಧಾರಣ ಒಂಜಿ 30 ಜನ ತಾತ ಎಂಕುಲು ಒಟ್ಟಾತ ಈ ಮುಲ್ಕಿ ವಲಯದಾಕುಲು ಸೌತ್ ಕನ್ನಡ ಫೋಟೋಗ್ರಫಿ ಅಸೋಸಿಯೇಷನ್ ದಕ್ಷಿಣ ಕನ್ನಡ ಬೊಕ ಉಡುಪಿ ಜಿಲ್ಲೆದ ನೆಟ್ ಮುಲ್ಕಿ ವಲಯದಾಕುಲು ಎಂಕುಲು ಒಂಜಿ 30 ಜನ ಮೂಲು ಒಟ್ಟಾದ ಒಂಜಿ ಬೇಲೆ ಮಾಲ್ತ ಪನ್ಪಿನಕ್ಕೆ ಎಂಕುಲು ಭಾರಿ ಖುಷಿ ಆವೊಂದುಂಡು. ಅಂಚಿನೆ ಎನ್ನೊಟ್ಟಿಗೆ ಮುಲ್ಕಿ ವಲಯದ ಮಾತ ಸದಸ್ಯರೆಲ್ಲ ಇತ್ತೆ ಉಲ್ಲ ಮುರಣಿದ ಅಂಚಿನೆ ಒಂಜಿ ಎಂಕುಲು ಪಾತೆರ್ದ ಎಲ್ಲ ಒಂಜಿ ಬ್ರಹ್ಮಕಲಶದ ಅಲ್ಲ ಒಂಜಿ ನಮ್ಮ ಸೇವೆ ಮಲ್ಪೊಡುಂಡು ಅಂಚಾದ ಇನಿ ಬ್ರಹ್ಮಕಲಶದ ಅಂತಾನೆ ಎಂಕುಲು ಕಾಂಡೆ ಇಡೆಗ್ ಮೂಜಿಗಂಟೆ ಬತ್ತದು ಮಾತೆಲ್ಲ ಒಟ್ಟಾದು ಇನಿ ದೇವಸ್ಥಾನದ ಉಲಾಯ್ಡ್ ಒಂಜಿ ಜನಕ್ಲೇನ ಒಂಜಿ ಕ್ರಮೋಟ್ ಒಂಜಿ ವ್ಯವಸ್ಥಿತವಾದ ದೇವರನ ದರ್ಶನ ಮಲ್ತದ ಅಂಚಿನ ತೀರ್ಥ ಪ್ರಸಾದ ದೆತೊಂದು ಅಕ್ಕಲ್ನ ಸೇವೆ ಭಾಗ್ಯ ಪಿಲಾಕ ಎಂಕುಲು ಮೂಲು ಕಾರ್ಯವನ್ನು ಮಲ್ತಂದುಲ್ಲ. ಜಾತ್ರೆಲ್ಲ ಉಂಟು ನೆಕ್ಸ್ಟ್ ಜಾತ್ರೆಗಳ ವಾಲಂಟಿಯರ್ಸ್ ಇಂಚಿನ ಸೇವೆ ಉಂಟ ಅಥವಾ ಇನಿ ಬ್ರಹ್ಮಕಲಶಗೋಸ್ಕರ ಮಾತ್ರ? ನಾನು ಜಾತ್ರೆದಲ್ಲೇ ಎಂಕುಲು ಒಂಜಿ ಆನ್ಲ ಒಂಜಿ ದಿನ ಅಂಡಲ್ಲ ಎಂಕುಲು ಸೇವೆ ಮಲ್ಪೊಡೊಂದು ಎಂಕುಲು ಒಂಜಿ ಕ್ರಮದ ತಂದ. ಎಸ್, ಇತ್ತೆ ಈತ್ ಜನ ನಿಕಲಿಗೆ ಸಪೋರ್ಟ್ ಕೊಡೋಂಡಲ್ಲ, ಕಾಂಡೆ ಸಪೋರ್ಟ್ ಕೊಡೋಂಡಲ್ಲ, ಈತ್ ಲಾಯ್ಕದ ಒಂಜಿ ಡ್ರೆಸ್ ಪೂರ ಪಾಡ್ರೆ ನೆತ್ತ ಪ್ಲಾನ್ ಏಂಜ ಉದ್ದೇಶ ಏನತ್ತಂದೆ ಪ್ಲಾನ್ ದಾಲಜಿ ಎಂಕುಲಂಜಿ ಒಂಜಿ ಒಟ್ಟಾದ ಒಂಜೇ ರೀತಿದ ಒಂಜಿ ಡ್ರೆಸ್ ಇತ್ತು ಒಂಜಿ ಎಡ್ಡೆ ಎಂಕ್ಲೆನ ಒಂಜಿ ಗುರುತಿಸವರ್ ಪನ್ಪಿನ ದೃಷ್ಟಿ ಅಂಚಿನ ಎಂಕುಲ ಸೌತ್ ಕೇಂದ್ರ ಬೊಕ್ಕ ಸೌತ್ ಕೇಂದ್ರ ಫೋಟೋಗ್ರಫಿ ಅಸೋಸಿಯೇಷನ್ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆದ ಮಾತ 14 ವಲಯದ ಕುಲ್ಲ ಇನಿ ಬರ್ಪೇರ್ ಪನ್ಪಿನ ಆಶಯ ಎಂಕ್ಲೆಗೊಂಡು ಮಾತೆರೆಗಿಲ ಎಂಕ್ಲು ನೆತ್ತ ಬಗ್ಗೆ ತೀರ್ಪಾದ. ಎಸ್, ಇದಿಷ್ಟು ಇಲ್ಲಿಯ ಸದಸ್ಯರು ಹಾಗೆಯೇ ಅಧ್ಯಕ್ಷರಾಗಿರುವಂಥ ಪ್ರಕಾಶ್ ಅವರ ಮಾತು. ಏನಂದರೆ ಇಲ್ಲಿ ಕರಸೇವೆ ಮಾಡುವಂಥದ್ದು, ದೇವರ ಸೇವೆಯನ್ನು ಮಾಡುವಂಥದ್ದು ನಮ್ಮ ಅದು ಪುಣ್ಯ, ಮತ್ತು ಹಾಗೆಯೇ ಜನಸೇವೆ ಇಲ್ಲಿ ಮಾಡುವಂಥ ಒಂದು ಭಾಗ್ಯ ಸಿಕ್ಕಿದೆ ಅನ್ನುವಂಥದ್ದು ಹೇಳ್ತಾ ಇರುವಂಥ. ಬಪ್ಪನಾಡು ದುರ್ಗೆ ಶಂಕರ ಪ್ರಿಯ ಜಲ ದುರ್ಗೆ, ಬಪ್ಪನಾಡು ದುರ್ಗೆ ಶಂಕರ ಪ್ರಿಯ ಜಲ ದುರ್ಗೆ, ಬಪ್ಪನಾಡು ದುರ್ಗೆ ಶಂಕರ ಪ್ರಿಯ ಜಲ ದುರ್ಗೆ, ಬಪ್ಪನಾಡು ದುರ್ಗೆ ಶಂಕರ ಪ್ರಿಯ ಜಲ ದುರ್ಗೆ. ಎಸ್, ನಮ್ಮ ಜೊತೆ ಈಗ ಲಲಿತಾಂಬಾ ಮಾತೃ ಮಂಡಳಿಯವರು ಇದ್ದಾರೆ, ಮಹಿಳೆಯರು ಕೂಡ ಇದ್ದಾರೆ. ಇಲ್ಲಿ ಬಹಳಷ್ಟು ಲಲಿತಾಂಬಿಕಾ ಮಾತೃ ಮಂಡಳಿಯ ವಿಶೇಷವಾಗಿ ಕರಸೇವೆಗಳನ್ನು ಮಾಡುವಂಥದ್ದು, ಅವರದೇ ಆದಂಥ ಒಂದು ಮಹಿಳಾ ವರ್ಗದಲ್ಲಿ ತಂಡವನ್ನು ರೂಪಿಸಿಕೊಂಡು ಇಲ್ಲಿಯ ಸೇವೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಎಸ್, ನಮ್ಮ ಜೊತೆ ಅವರೆಲ್ಲರೂ ಇದ್ದಾರೆ ಇವತ್ತು. ಎಸ್, ಅವರ ಮುಖಂಡರಾದವರನ್ನು ಮಾತಾಡೋಣ. ಎಸ್, ನಮಸ್ತೆ. ನಮಸ್ತೆ. ಹೇಗೆ ಅನಿಸ್ತಾ ಇದೆ ಇವತ್ತಿನ ಸೇವೆ ಮತ್ತು ದೇವರ ಸೇವೆ ಮಾಡುವಾಗ ಮಹಿಳಾ ಒಂದು ಮಣಿಯರೇ ಸೇರಿಕೊಂಡಿದ್ದೀರಿ, ಹೇಗೆ ಅನಿಸ್ತಾ ಇದೆ? ಈ ದಿನ ನಾನು ಪುನರ್ಜನ್ಮವನ್ನು ಪಡ್ಕೊಂಡ ಹಾಗೆ ನನಗೆ ಅನಿಸ್ತಾ ಉಂಟು, ಖಂಡಿತ. ಯಾಕೆಂದರೆ ಈ ಅಮ್ಮನ ಸೇವೆಯನ್ನು ಮಾಡಲಿಕ್ಕೆ ಆ ದೇವರು ನಮಗೆ ಇಲ್ಲಿ ಒಂದು ಈ ಮಾತೃಮಂಡಳಿಯ ಒಂದು ರೂಪದಲ್ಲಿ ನಮಗೆ ಕೊಟ್ಟಿದ್ದಾರೆ ಅಂದರೆ ಖಂಡಿತ ನಾವು ಧನ್ಯರು. ಎಷ್ಟು ಸಮಯದಿಂದ ನಿಮ್ಮ ಈ ಒಂದು ತಂಡ ವರ್ಕ್ ಮಾಡ್ತಾ ಇದೆ, ಕೆಲಸ ಮಾಡ್ತಾ ಇದೆ? ನಾವಿಲ್ಲಿ 30 ವರ್ಷದಿಂದ ಸೇವೆಯನ್ನು ಮಾಡ್ತಾ ಇದ್ದೇವೆ. ಆದರೆ ನಾನು ಇಲ್ಲಿ ಬಂದು ಒಂದು 20 ವರ್ಷ ಆಯಿತು. ಇಲ್ಲಿ ಒಂದು ಅಮ್ಮನ ಸೇವೆ ಮಾಡಲಿಕ್ಕೆ ನಾವು ತುಂಬ ಕೃತಜ್ಞರಾಗಿದ್ದೇವೆ. ಯಾವ ರೀತಿಯ ಸೇವೆಗಳನ್ನು ನೀವು ಈಗ ಮಾಡ್ತಾ ಇದ್ದೀರಿ? ಈ ಒಂದು ಬ್ರಹ್ಮಕಲಶದ ಒಂದು 10 ದಿವಸಗಳಲ್ಲಿ ಯಾವ ರೀತಿಯ ಸೇವೆಗಳನ್ನೆಲ್ಲ ಮಾಡಿದ್ರಿ? ನಾವು ಪ್ರತಿದಿನ ಒಂದು ಪ್ರಸಾದವನ್ನು ಕಟ್ಟಲಿಕ್ಕೆ ಬರ್ತೇವೆ. ಈ ದೇವರ ಒಂದು ಸನ್ನಿಧಿಗೆ ಬರ್ತಾರಲ್ಲ, ಸೊ ಹಾಗಾಗಿ ಅವರಿಗೆ ಕೊಡುವಂತಹ ಪ್ರಸಾದವನ್ನು ಕಟ್ಟಲಿಕ್ಕೆ ಪ್ರತಿದಿನ ನಾವು ಬರ್ತಾ ಇದ್ದೇವೆ. ಸೊ ಶುಕ್ರವಾರ ನಾವು ದೇವಸ್ಥಾನದಲ್ಲಿ ಅಮ್ಮನ ಸೇವೆಗೋಸ್ಕರ ನಮ್ಮ ಮನೆಯಲ್ಲಿರುವಂಥ ಎಲ್ಲ ಕೆಲಸಗಳನ್ನು ಬಿಟ್ಟು ಅಮ್ಮನ ಒಂದು ಸೇವೆಯನ್ನು ಮಾಡಲಿಕ್ಕೋಸ್ಕರ ಪಾರಾಯಣವನ್ನು ಮಾಡ್ತೇವೆ. ಲಲಿತಾ ಸಹಸ್ರನಾಮ ಪ್ರತಿ ವರ್ಷದ ಇಡೀ ದಿವಸ ನಡೀತಾ ಇರ್ತದೆ. ಪ್ರತಿ ಶುಕ್ರವಾರ ಇದು ನಾವು ಕಾರ್ಯಕ್ರಮಗಳನ್ನು ಭಜನಾ ರೂಪದಲ್ಲಿ ನಾವು ಮಾಡ್ತಾ ಇದ್ದೇವೆ. ಮುಂದಿನ ಕಾರ್ಯಗಳು ಏನಿರುತ್ತೆ ನಿಮ್ದು? ಈಗ ಮುಂದಿನ ಬ್ರಹ್ಮಕಲಶ ಆಯಿತು, ಜಾತ್ರೆ ಇದೆ, ಮುಂದಿನ ಸೇವೆ ಏನಿರುತ್ತೆ? ನವರಾತ್ರಿಯಲ್ಲಿ ನಾವು ಚಂಡಿಕಾ ಯಾಗವನ್ನು ನಾವು ಹಮ್ಮಿಕೊಳ್ತೇವೆ. ಇದೇ ರೀತಿ ನಾವು ಮಂತ್ರಮಂಡಗಳೆಲ್ಲ ಸೇರಿಕೊಂಡು ತುಂಬ ಅದರ ಒಂದು ಅದ್ದೂರಿಯಾಗಿ ನಿಮ್ಮ ತಂಡದಿಂದಲೇ ಒಂದು ಇದು ಚಂಡಿಕಾ ಹೋಮವನ್ನು ನಮ್ಮ ಮಂಡಳಿಯಿಂದಲೇ ಒಂದು ದಿನದ ಒಂದು ಸೇವೆಯನ್ನು ನಾವು ಚಂಡಿಕಾ ಯಾಗದಲ್ಲಿ ಮಾಡ್ತೇವೆ. ಎಸ್, ಇದೀಗ ನಾವು ಬಪ್ಪನಾಡು ಕ್ಷೇತ್ರದ ಕಚೇರಿಯಲ್ಲಿದ್ದೇವೆ.
ಕಾರ್ಯಾಲಯದಲ್ಲಿದ್ದೀವಿ. ಯಾಕಂದರೆ ಬಪ್ಪನಾಡು ಕ್ಷೇತ್ರದಲ್ಲಿ ಬಹಳಷ್ಟು ವಿಶೇಷವಾಗಿರುವಂಥದ್ದು ಕಾರ್ಯಾಲಯ ಕೂಡ ಹೌದು. ಎಸ್, ನಮ್ಮ ಜೊತೆ ಇವತ್ತು ಸಿಬ್ಬಂದಿಗಳು ಕೂಡ ನೀವು ಗಮನಿಸ್ಬೋದು. ಎಸ್, ನಮ್ಮ ಜೊತೆ ರತ್ನಾಕರ್ ಅವರು ಇದ್ದಾರೆ ನಮ್ಮ ಜೊತೆ. ಎಸ್, ಇವರು ಕೂಡ ಇಲ್ಲಿ ಕಾರ್ಯಾಲಯದಲ್ಲಿ ಕೆಲಸಗಳನ್ನು ಮಾಡ್ತಾ ಇರುವಂಥದ್ದು, ವಿಶೇಷವಾಗಿ ಇಲ್ಲಿ ಬರುವಂಥ ಸೇವಾರ್ಥಿಗಳ ಸೇವೆ ಆಗಿರ್ಬೋದು ಅಥವಾ ಏನು ಕಾರ್ಯಭಾಗದಲ್ಲಿ ಆಗುವಂಥದ್ದು ಲೆಕ್ಕಾಚಾರಗಳನ್ನು ಇವರು ಕೂಡ ಮಾಡ್ತಾರೆ. ನಮಸ್ತೆ. ನಾನು ಜ್ಞಾನ ಮಂದಿರದಕ್ಕಾಗಿದ್ದೇನೆ, ಅಲ್ಲಿ ವ್ಯವಸ್ಥೆಯನ್ನು ನೋಡ್ತಾ ಇದ್ದೇನೆ. ಇವರು ಜ್ಞಾನ ಮಂದಿರದ ಕ್ಲರ್ಕ್ ಆಗಿರುವಂಥದ್ದು, ಅಲ್ಲಿಯ ಲೆಕ್ಕಾಚಾರಗಳನ್ನೆಲ್ಲ ನೋಡುವಂಥದ್ದು, ವ್ಯವಸ್ಥೆಗಳನ್ನು ನೋಡ್ತಾ ಇದ್ದಾರೆ. ಹಾಗೆಯೇ ನಮ್ಮ ಜೊತೆ ಇನ್ನೊಬ್ಬರು ಇಲ್ಲಿಯ ಕೆಲಸಗಾರರಾದಂಥ ಕಾರ್ತಿಕ್ ಅವರು ಇದ್ದಾರೆ ನಮ್ಮ ಜೊತೆ. ಕಾರ್ತಿಕ್ ಅವರು ಏನು ಹೇಳ್ತಾರೆ? ನಾನು ಕಚೇರಿಯ ಕ್ಲರ್ಕ್ ಆಗಿ ವರ್ಕ್ ಮಾಡ್ತಿದ್ದೇನೆ. ಇವರು ಕೂಡ ಇಲ್ಲಿಯ ಕ್ಲರ್ಕ್ ಆಗಿ ಕೆಲಸ ಮಾಡ್ತಿದ್ದಾರೆ. ಹಾಗೆಯೇ ನಾವು ಕಾರ್ಯಭಾಗದಲ್ಲಿ ಬಹಳಷ್ಟು ದೊಡ್ಡ ಜವಾಬ್ದಾರಿಯನ್ನು ಹೊತ್ಕೊಂಡಿರುವಂಥದ್ದು ಶಿವಶಂಕರ್ ಅವರು. ಎಸ್, ಇವರು ಕೂಡ ಬಹಳಷ್ಟು ಹಿಂದಿನಿಂದಲೂ ಕೂಡ ಇಲ್ಲಿ ಪ್ರತಿಯೊಂದು ಸೇವೆಗಳನ್ನು ಮಾಡಬೇಕಾದ್ರೆ ಅಥವಾ ಪ್ರತಿಯೊಂದು ಕೆಲಸವನ್ನು ಮಾಡಬೇಕಾದ್ರೆ ಬಹಳಷ್ಟು ಎಚ್ಚರಿಕೆಯಿಂದ, ಮುಂಜಾಗ್ರತೆಯಿಂದ, ಬಹಳಷ್ಟು ಬೇಗನೆ ಬಂದು ಚುರುಕುತನದಲ್ಲಿ ಮಾಡುವಂಥವರು ವ್ಯಕ್ತಿತ್ವ ಇವರದ್ದು ಅಂತ ಬಹಳಷ್ಟು ಜನರು ಹೇಳ್ತಾರೆ. ಇವರನ್ನು ಕೂಡ ಮಾತಾಡಿಸ್ತಾರೆ. ನಮಸ್ತೆ. ನಮಸ್ತೆ. ನನ್ನ ಹೆಸರು ಶಿವಶಂಕರ್ ವರ್ಮ ಅಂತ. ನಾನಿಲ್ಲಿ ಅಕೌಂಟೆಂಟ್ ಆಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ. ಎಸ್, ಇವರು ಅಕೌಂಟೆಂಟ್ ಆಗಿ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಇವರ ಕೆಲಸ ಭಾಗದಲ್ಲಿ ಇರುವಂಥದ್ದು ಹೆಚ್ಚಿನ ಕೆಲಸಗಳನ್ನು ಇವರೇ ಮಾಡ್ತಾರೆ ಇಲ್ಲಿ. ಯಾಕಂದರೆ ನೋಡುವಂಥದ್ದಾಗಿರ್ಬೋದು, ಯಾವುದೇ ಕೆಲಸಗಳು ಆಗಿಲ್ಲ, ಆಗಬೇಕು, ಇಂಥದ್ದನ್ನೇ ಮಾಡಬೇಕು ಅನ್ನುವಂಥ ಕೆಲಸವನ್ನು ಕೂಡ ಕಚೇರಿ ಭಾಗದಲ್ಲಿ ಇಟ್ಕೊಂಡು ಇವರು ಬಹಳಷ್ಟು ಉತ್ತಮವಾದ ಕೆಲಸಗಳನ್ನು ಈ ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ. ಬಪ್ಪನಾಡು ದುರ್ಗೆ ಶಂಕರ ಪ್ರಿಯ ಜಲ ದುರ್ಗೆ, ಬಪ್ಪನಾಡು ದುರ್ಗೆ ಶಂಕರ ಪ್ರಿಯ ಜಲ ದುರ್ಗೆ, ಪಾವನ ಶಾಂಭವಿಯ ನದಿ ತಟದಿ ಪ್ರಕೃತಿ ಮಡಿಲಿನ ದೇವಾಲಯದಿ ರಾರಾಜಿಪ ಸಿರಿ ದುರ್ಗೆ, ಪೂಜೆಯ ಪಡೆವ ಜಯ ದುರ್ಗೆ, ರಾರಾಜಿಪ ಸಿರಿ ದುರ್ಗೆ, ಪೂಜೆಯ ಪಡೆವ ಜಲ ದುರ್ಗೆ. ಬಪ್ಪನಾಡು ದುರ್ಗೆ, ಬಪ್ಪನಾಡು ದುರ್ಗೆ, ಬಪ್ಪನಾಡು ದುರ್ಗೆ, ಬಪ್ಪನಾಡು ದುರ್ಗೆ. ಭಾರ್ಗವರಾಮನ ಕ್ಷೇತ್ರ ತುಳುವರ ನಾಡಿದು ಪರಮ ಪವಿತ್ರ, ಭಾರ್ಗವರಾಮನ ಕ್ಷೇತ್ರ ತುಳುವರ ನಾಡಿದು ಪರಮ ಪವಿತ್ರ. ಸೊಬಗಿನ ಪ್ರಕೃತಿ ಕಂಡು ಈಶ್ವರಿ, ಸೊಬಗಿನ ಪ್ರಕೃತಿ ಕಂಡು ಈಶ್ವರಿ ಮೆಚ್ಚಿನಿಂದಳಿ ಕ್ಷೇತ್ರದಲ್ಲಿ, ಪಾವನ ಬಪ್ಪ ನಾಡಿನಲ್ಲಿ ಮೆಚ್ಚಿನಿಂದಳಿ ಕ್ಷೇತ್ರದಲ್ಲಿ, ಪಾವನ ಬಪ್ಪ ನಾಡಿನಲ್ಲಿ. ಬಪ್ಪನಾಡು ದುರ್ಗೆ, ಬಪ್ಪನಾಡು ದುರ್ಗೆ, ಬಪ್ಪನಾಡು ದುರ್ಗೆ, ಬಪ್ಪನಾಡು ದುರ್ಗೆ.
ಬಪ್ಪನಾಡು ದುರ್ಗೆ ಶಂಕರ ಪ್ರಿಯ ಜಲ ದುರ್ಗೆ ಬಪ್ಪನಾಡು ದುರ್ಗೆ ಶಂಕರ ಪ್ರಿಯ ಜಲ ದುರ್ಗೆ ಬಪ್ಪನಾಡು ದುರ್ಗೆ ಶಂಕರ ಪ್ರಿಯ ಜಲ ದುರ್ಗೆ ಬಪ್ಪನಾಡು ದುರ್ಗೆ ಶಂಕರ ಪ್ರಿಯ ಜಲ ದುರ್ಗೆ. ನಮೋ ದೇವಿ ಮಹಾದೇವಿ ಶಿವಾಯೈ ಸತತಂ ನಮಃ ನಮಃ ಪ್ರಕೃತಿಭದ್ರಾಯೈ ನಿಯತ ಪ್ರಣತಾಸ್ಪದಂ ದುರ್ಗಾಯೈ ನಮಃ. ಈ ಒಂದು ಇತಿಹಾಸ ಪ್ರಸಿದ್ಧ ಬಪ್ಪನಾಡು ಕ್ಷೇತ್ರ ಒಂದು ಸಾಮಾಜಿಕವಾಗಿ ಎಲ್ಲ ಜಾತಿಯವರು ಯಾವುದೇ ಭೇದ ಇಲ್ಲದೆ ಈ ಒಂದು ಬ್ರಹ್ಮ ಕಲಶಕ್ಕೆ ಸಹಕರಿಸಿದ್ದಾರೆ. ಈ ಒಂದು ನೆಲೆ ಏನಾಗಿದೆ ಅಂತ ಕೇಳಿದ್ರೆ, ಹಿಂದಿನಿಂದ ಬೇರೆ ಬೇರೆ ಒಂದು ಕುಟುಂಬಗಳಿಂದ ಆರಾಧಿಸಲ್ಪಟ್ಟು ಬಪ್ಪಬ್ಯಾರಿ ಅನ್ನುವಂತಹವನ ಒಂದು ಚಿಂತನೆಯಲ್ಲಿ ಈ ದೇವಸ್ಥಾನ ಬೆಳಗಿತು. ಇದರಲ್ಲಿ ಜೈನರು ಹಾಗೆ ಬೇರೆ ಬೇರೆ ಜನಾಂಗದ ಜನರೆಲ್ಲರೂ ಸೇರಿ ಇದೊಂದು ರಾಜ ಸಂಸ್ಥಾನದ ಆಡಳಿತಕ್ಕೆ ಒಳಪಟ್ಟಂತಹ ಒಂದು ಇತಿಹಾಸ ಪ್ರಸಿದ್ಧ ಬಪ್ಪನಾಡು ಕ್ಷೇತ್ರ. ಇಲ್ಲಿ ದುರ್ಗಾಮಾತೆ ಹೆಚ್ಚು ಸಾನ್ನಿಧ್ಯವನ್ನು ಇಟ್ಟುಕೊಂಡು ಇಲ್ಲಿ ಅನವರತ ಅವಳು ಭಕ್ತರನ್ನು ಪೊರೆಯುವಂತಹ ಮಹಾಮಾತೆ. ಯಾರು ಏನು ಇಚ್ಛಿಸಿ ಅನನ್ಯ ಭಾವದಿಂದ ಭಜಿಸ್ತಾರೋ ಅವರೆಲ್ಲರಿಗೂ ಕೂಡ ಒಂದು ಅವರ ಇಷ್ಟಾರ್ಥವನ್ನು ಅನುಗ್ರಹಿಸುವಂತಹ ಮಹಾಮಾತೆ. ಈ ಒಂದು ಕ್ಷೇತ್ರ ಅನೇಕ ವರ್ಷಗಳಿಂದ ಒಂದು ಸ್ವಲ್ಪ ಜೀರ್ಣಾವಸ್ಥೆಯಲ್ಲಿತ್ತು. ಇದನ್ನು ಒಂದು 15 ವರ್ಷದ ಹಿಂದೆ ಜೀರ್ಣೋದ್ಧಾರ ಮಾಡಬೇಕು ಅಂತ ಹೇಳಿ ಒಂದು ಮಟ್ಟಿನ ಒಂದು ಜೀರ್ಣೋದ್ಧಾರ ಆಯಿತು. ಆಮೇಲೆ ಈ ಒಂದು ಸಂದರ್ಭದಲ್ಲಿ ನಮ್ಮ ಈ ಜಾತ್ರೆಯ ಮೊದಲು ಈ ಬ್ರಹ್ಮಕಲಶೋತ್ಸವದ ಪೂರ್ವಭಾವಿಯಾಗಿ ಎಲ್ಲ ವಿಶೇಷವಾದಂಥ ಜೀರ್ಣೋದ್ಧಾರ ಕಾರ್ಯಕ್ರಮವನ್ನು ನಮ್ಮ ಒಂದು ಕಮಿಟಿಯ ಜೀರ್ಣೋದ್ಧಾರ ಸಮಿತಿಯವರು ಹಾಗೆ ಊರ ಪರವೂರ 10 ಸಂಸ್ಥರು ಸಹಕಾರದಿಂದ ಅತ್ಯಂತ ಭವ್ಯವಾದಂತಹ ಒಂದು ದೇವಸ್ಥಾನವನ್ನು ನಾವು ನಿರ್ಮಾಣ ಮಾಡಿದ್ದೇವೆ ಅನ್ನುವಂಥದ್ರಲ್ಲಿ ನಮ್ಮೆಲ್ಲ ಒಂದು ಸಫಲತೆಯನ್ನು, ನಮ್ಮ ಜನ್ಮ ಸಾರ್ಥಕತೆಯನ್ನು ನಾವು ಪಡೆಯಿತು ಅನ್ನುವಂತಹ ಒಂದು ವಿಚಾರವನ್ನು ನಾವು ತಿಳಿದುಕೊಳ್ಳುವುದಕ್ಕೆ ಸಾಧ್ಯ ಆಗ್ತದೆ. ಹೀಗೆ ಈ ಒಂದು ಕ್ಷೇತ್ರದಲ್ಲಿ ಅನೇಕ ಜನರು ಭೇದ ಭಾವ ಇಲ್ಲದೆ ಈ ಒಂದು ನಮ್ಮ ಈ ಸಾರಿ ನಡೆದಂತಹ ಒಂದು ಬ್ರಹ್ಮಕಲಶಕ್ಕೆ ಒಂದು ಹೊರೆಕಾಣಿಕೆ ಅಂತ ಏನು ಹೇಳ್ತೇವೆ, ಇದರಲ್ಲಿ ನಮ್ಮ ಇಡೀ ಒಂದು 9 ಮಾಗಣೆಯ ಒಂದು ಜನರು ಸೇರಿ ಅತ್ಯಂತ ಭವ್ಯವಾದ ಒಂದು ವಿಶೇಷವಾದಂತಹ ಮೆರವಣಿಗೆಯ ಮೂಲಕ ಹೊರೆಕಾಣಿಕೆಯನ್ನು ತಂದರು. ಅದರೊತ್ತಿಗೆ ಅವರ ನಂತರ ನಮ್ಮ ಕ್ರಿಶ್ಚಿಯನ್ ಬಾಂಧವರು, ಆಮೇಲೆ ಮುಸ್ಲಿಂ ಬಾಂಧವರು, ಹೀಗೆ ಎಲ್ಲ ಯಾವುದೇ ಒಂದು ಜಾತಿ ಮತ ಭೇದ ಇಲ್ಲದೆ ಇಲ್ಲಿಗೆ ನಡ್ಕೊಳ್ಳುವವರು ಮಾತ್ರ ಅಲ್ಲ, ಅವರು ಸಾಮೂಹಿಕವಾಗಿ ನಮ್ಮ ಒಂದು ಈ ಕ್ಷೇತ್ರದ ಬಗ್ಗೆ ವಿಶೇಷವಾದಂತಹ ಅಭಿಮಾನವಿಟ್ಟು ಅವರು ನಡೆದುಕೊಳ್ತಾರೆ. ಇವತ್ತಿಗೂ ಕೂಡ ಬಪ್ಪಬ್ಯಾರಿ ಅವರ ಮನೆಯಲ್ಲಿ ಈ ಏನು ಧ್ವಜಾರೋಹಣ ದಿವಸ
ಯಾತ್ರೆ ಅಂತ ಹೋಗ್ತೇವೆ. ಆ ಉತ್ಸವಕ್ಕೆ ಪೂರ್ವಭಾವಿಯಾಗಿ ಆ ಯಾತ್ರೆಯ ಸಮಯದಲ್ಲಿ ಆ ಬಪ್ಪಬ್ಯಾರಿಯವರ ಒಂದು ಏನು ಮನೆ ಇದೆ, ಇವತ್ತಿಗೂ ಕೂಡ ಅಲ್ಲಿ ಪ್ರಸಾದವನ್ನು ಕೊಟ್ಟು ಆಮೇಲೆ ರಥೋತ್ಸವಕ್ಕೆ ಬರುವಂತಹ ಒಂದು ಕ್ರಮವನ್ನು ನಾವು ಇವತ್ತೂ ಕೂಡ ಕಾಣಬಹುದು. ಅದು ಅನೂಚಾನವಾಗಿ ನಡ್ಕೊಂಡು ಬಂದಂತಹ ಒಂದು ವಿಶೇಷವಾದಂತಹ ಒಂದು ನಡವಳಿಕೆ ಅಂತ ಸಂಪ್ರದಾಯ ಅಂತ ಕೂಡ ನಾವು ಹೇಳುವುದಕ್ಕೆ ಸಾಧ್ಯ ಆಗ್ತದೆ. ಹೀಗೆ ಈ ಕ್ಷೇತ್ರ ಬೇರೆ ಬೇರೆ ಒಂದು ದೇಶ ವಿದೇಶಗಳಲ್ಲಿ ಇದ್ದರೂ ಕೂಡ ಅವರೆಲ್ಲರೂ ಕೂಡ ಈ ಒಂದು ಸಮಯಕ್ಕೆ ಸರಿಯಾಗಿ ಅವರು ಏನು ಮಾಡ್ತಾರೆ, ಆ ಜಾತ್ರೆಗಾಗಿ ಅವರ ತಮ್ಮ ಒಂದು ಯಾವ ಕೆಲಸದ ಒತ್ತಡನೂ ಇದ್ದರೂ ಕೂಡ ಆ ಒಂದು ದೇವಿಯ ಜಾತ್ರೆಯಲ್ಲಿ ಪಾಲ್ಗೊಳ್ಳಬೇಕು ಅನ್ನುವಂತಹ ನೆಲೆಯಲ್ಲಿ ಪ್ರತಿಯೊಬ್ಬರು ಇಲ್ಲಿ ಬಂದು ತಮಗೆ ಏನು ಸಾಧ್ಯ ಆಗ್ತದೆ ಆ ತಮ್ಮ ಸೇವೆಯನ್ನು ಅವರು ಮಾಡ್ತಾರೆ. ಹಾಗೆ ಈ ಒಂದು ಬ್ರಹ್ಮಕಲಶೋತ್ಸವದ ಒಂದು ಸಮಿತಿಯ ಅನೇಕ ಒಂದು ಸಂಘ, ಅದರಲ್ಲಿ ಉಪಸಮಿತಿಗಳಿದ್ವು. ಈ ಉಪಸಮಿತಿಗಾಗಿ ಅನೇಕ ಜನರು ಬೇರೆ ಬೇರೆ ವಿಧದಲ್ಲಿ ದುಡಿದಿದ್ದಾರೆ. ಅದು ಎಲ್ಲ ವ್ಯವಸ್ಥೆಯನ್ನು ಕೂಡ ಸುಸೂತ್ರವಾಗಿ ನಡೆಸಿಕೊಳ್ಳುವಂತೆ ಎಲ್ಲ ಜನರ ಸಹಕಾರ, ಒಂದು ಒಗ್ಗಟ್ಟು ಈ ಒಂದು ನಮ್ಮ ಬ್ರಹ್ಮಕಲಶದಲ್ಲಿ ಪ್ರದರ್ಶಿತವಾಗಿದೆ. ಆ ಒಗ್ಗಟ್ಟಿನಿಂದ ಇವತ್ತು ಈ ಭವ್ಯವಾದಂತಹ ಒಂದು ದೇವಸ್ಥಾನದಲ್ಲಿ ಸುಮಾರು 10 ದಿವಸಗಳ ಕಾಲ ಧಾರ್ಮಿಕ ವಿಧಾನಗಳ ಜೊತೆಗೆ ನಿನ್ನೆ ಬ್ರಹ್ಮಕಲಶ ಅತ್ಯಂತ ಸುಮುಹೂರ್ತದಲ್ಲಿ ಬೆಳಗ್ಗೆ 6:45 ಅದು ನಡೆದಿದೆ. ಹಾಗೂ ಇವತ್ತು ಯಾತ್ರಾ ಉತ್ಸವ, ಹಾಗೆ ಯಾತ್ರಾ ಬಲಿಯಾಗಿ ಆಮೇಲೆ ನಂತರ ರಥೋತ್ಸವ, ಹಾಗೆ ಅದು ರಥ ಎಳೆದ ಮೇಲೆ ಜಲಕ್ಕಕ್ಕೆ ಹೋಗ್ತಾರೆ ದೇವರು. ಆಮೇಲೆ ಬಂದು ಧ್ವಜಾವರೋಹಣ. ಆಮೇಲೆ ಏನಾಗ್ತದೆ ಅಂತ ಹೇಳಿದ್ರೆ, ಇಲ್ಲಿ ಸುಮಾರು ಒಂದು ಜಾತ್ರೆ ಅಂತ ಹೇಳಿದ್ರೆ 23 ದಿವಸ. ಈ 23 ದಿವಸದಲ್ಲಿ ನಾವು ಈಗಾಗಲೇ ಈ ಒಂದು ಏನು ಬಲಿ ಹೊರಡುವಂತಹ ಒಂದು ಪದ್ಧತಿ ಅಂತ ಇದೆ. ಆ ನೆಲೆಯಲ್ಲಿ ಈ ಬ್ರಹ್ಮಕಲಶೋತ್ಸವ ನಡೆಯಿತು. ಆದ್ದರಿಂದ ವಾರ್ಷಿಕೋತ್ಸವ ನಾಳ್ದು ಸುಮಾರು 30ನೇ ತಾರೀಕಿಗೆ ಅದು ನಡೀತದೆ. ಆದ್ದರಿಂದ ಅದರ ಪೂರ್ವಭಾವಿಯಾಗಿ 28ಕ್ಕೆ ದೊಡ್ಡ ರಂಗಪೂಜೆ ಎಲ್ಲ ನಡೀತದೆ. ಆಮೇಲೆ ಧ್ವಜಾರೋಹಣ ಬೆಳಿಗ್ಗೆ. ಇದಕ್ಕೆ ಭಗವತಿ ಸಸಿಹಿತ್ತಲು ಕ್ಷೇತ್ರ ಭಗವತಿ ಕೂಡ ಬರಲಿಕ್ಕಿದೆ. ಹೀಗೆ ಅವರು ಈ ಬ್ರಹ್ಮಕಲಶೋತ್ಸವಕ್ಕೂ ಕೂಡ ಮೊನ್ನೆ ನಡೆದಂತಹ ಧ್ವಜಾರೋಹಣಕ್ಕೆ ಬಂದಿದ್ದಾರೆ. ಹಾಗೆ ಇವತ್ತು ನಡೆಯುವಂತಹ ಏನು ರಥೋತ್ಸವ ಇದೆ, ಅಲ್ಲಿಗೂ ಕೂಡ ಆ ಭಗವತಿಯವರ ಒಂದು ಭೇಟಿ ನಡೀತದೆ ರಥೋತ್ಸವದ ಸಮಯದಲ್ಲಿ. ಆ ನಂತರ ಅವರು ಕೂಡ ಜಲಕ್ಕಕ್ಕೆ ಬರ್ತಾರೆ. ಹೀಗೆ ನಾಳ್ದು 30ಕ್ಕೆ ಪುನಃ ಆ ಭಗವತಿಯ ಭೇಟಿ ವಾರ್ಷಿಕ ಉತ್ಸವದ ಒಂದು ಕ್ರಮವಾಗಿ ಅವರು ಬರ್ತಾರೆ. ಆಮೇಲೆ ನಿರಂತರ 8 ದಿವಸದ ಜಾತ್ರೆ ಆಗ್ತದೆ. ಆಮೇಲೆ ಪುನಃ ರಥಾರೋಹಣ ಆದಮೇಲೆ ಧ್ವಜಾರೋಹಣದ ಪರ್ಯಂತ ವಿಜೃಂಭಣೆಯಿಂದ ನಡೆಯುವಂತಹ ಏನು ಜಾತ್ರೆ ಇದೆ, ಈ ಎಲ್ಲ ಜಾತ್ರೆಗಳಿಗೆ ತಮ್ಮ ಭಕ್ತರು ತಮಗೆ ಎಷ್ಟು ಸಾಧ್ಯವೋ ಅಷ್ಟು ಭಕ್ತಿಯಿಂದ ವಿವಿಧ ಸೇವೆಗಳನ್ನು ಮಾಡುವುದರ ಜೊತೆಗೆ ಇಲ್ಲಿಗೆ ಬೇಕಾದಂತಹ ಏನು ಅವಶ್ಯಕತೆಗಳಿವೆ ಅವರು ತಮ್ಮ ತನು ಮನ ಧನಗಳಿಂದ ಸಹಕರಿಸಿ ನಡ್ಕೊಳ್ತಾರೆ. ಇದಕ್ಕೆ ಕಾರಣ ಆ ಮಾತೆ ಕಲ್ಪ ವೃಕ್ಷದ ಹಾಗೆ ಅವರು ಎಣಿಸಿದ್ದನ್ನು ಮಾಡಿಕೊಡುವಂತಹ ಒಂದು ದಿವ್ಯ ಚೇತನವಾಗಿ ಇಲ್ಲಿ ನಮ್ಮೆಲ್ಲರನ್ನು ಕೂಡ ಅನುಗ್ರಹಿಸ್ತಾಳೆ. ಈ ಮೂಲಕ ಜಗತ್ತಿಗೆ ಕಲ್ಯಾಣವಾಗಲಿ, ನಮಗೆಲ್ಲರಿಗೂ ಕೂಡ ಶುಭವನ್ನು ಉಂಟು ಮಾಡಲಿ ಅಂತ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೀನಿ. ಬ್ರಹ್ಮಕಲಶ 16 ವರ್ಷಗಳ ನಡಪುನಂಚಿನ ಈ ಬ್ರಹ್ಮಕಲಶ ಒಂದು ಬಾರಿ ಶ್ರೇಷ್ಠ ಬಕ್ಕ ಪವಿತ್ರ ಒಂದೇನು ತೂಪಿನ ಪುಣ್ಯ ಮಾತ್ರೆಗಳ ತಿಕ್ಕಂಡು ಹಾಕಲು ಭಾರಿ ದೇವರ ದೃಷ್ಟಿಡು ಭಾರಿ ಪುಣ್ಯವಂತೇರು. ಸೌತ್ ಕೆನರೊಡೆ ಭಾರಿ ಪುದರ್ ಪೋತಿನ ಈ ಬಪ್ಪನಾಡು ಕ್ಷೇತ್ರ. ಈ ಬಪ್ಪನಾಡು ಕ್ಷೇತ್ರಡು ಬಪ್ಪನಾಡು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮ ಪನ್ನನ ಮಾತ್ರೆಗಳ ಇಲ್ಲದ ಒಂಜಿ ಅಪ್ಪೆ ಇತ್ತಿ ಲೆಕ್ಕ. ಮುಂದೇನು 16 ವರ್ಷ ಒಂಜಿ ಬರ್ಪಿನಂಚಿನ ಈ ಬ್ರಹ್ಮಕಲಶವನ್ನು ಮಾತೆರ್ಲ 32 ಗ್ರಾಮ ಈ ದೇವಸ್ಥಾನವು ಸೇರಿದಂಡು ಅವು ವರ್ಮ ಮಾಗಣೆ ಬಂದು ಪುದರೈಕ್ ಅಂಚ ಈ ವರ್ಮ ಮಾಗಣದ 32 ಗ್ರಾಮದ ಕಲೆಗಳ ಒಂದೊಂದು ಪರ್ಬದ ದಿನ 14ನೇ ತಾರೀಕು ಹಿಡಿದು 23ನೇ ತಾರೀಕಿಗೆ ನಡಬಂಚಿನ ಈ ಬ್ರಹ್ಮಕಲಶ ಪ್ರತಿ ವರ್ಷ ಇಲ್ಲಡ್ಲ ಸಡಗರ ಸಂಭ್ರಮ ಅತ್ತ ಒಂದೇ ಪರವೂರುಡಿತ್ತಿನಕಲು ಮಾತೆರ್ಲ ಒಂದಕ್ಕೆ ಬರ್ಪಿನ ಒಂದು ಯೋಜನೆ ಪಾಡ್ದು ಜೋಕಲ್ನ ಪರೀಕ್ಷೆಯಿಂದ ಇತ್ತುಂಡಲ್ಲ ಅವೇನು ಒಂದು ರೀತಿಡು ಹೆಚ್ಚು ಕಡಿಮೆ ಮಲ್ತದ್ದು ಇಡೆ ಬೈದೇರು. ಇಂದಿತ್ತ ಕೋಡೆ ಒಂದು ಬ್ರಹ್ಮಕಲಶ ಇನಿ ಕೋಡೆ ಅಂಡ ಇನಿ ತೇರು ವೈಪರೆ ಉಂಡು 24ನೇ ತಾರೀಕು ಮಟ್ಟ. ಈ ಬ್ರಹ್ಮಕಲಶ ಮಲ್ಪನದ ಇಂಕ್ಲು ಆದಿ ತಿಂಗಳೂರು ದುಂಬು ನನ್ನ ಸಮಿತಿ ಅಧ್ಯಕ್ಷೆ ಬಂದು ಮಲ್ತೇರು. ನಾರಾಯಣ ಶೆಟ್ಟಿ ಬಂದು ಬಪ್ಪನಾಡಿ ಅನ್ನೋ ಊರು
SLC ಮುಟ್ಟ ಮೂಲೆ ಕಲ್ತೀನಿ ಬಕ್ಕ ಯಾನು ಬೆಂಗಳೂರಿಗೆ ಹೋದು ಎನ್ನ ಡಿಗ್ರಿ ಮಲ್ತೆ ಐಟ್ ಬಕ್ಕ ಯಾನು ಕೆಲಸ ತಿಕ್ಕೊಂಡಲ್ಲ ಕೆಲಸ ಉಪವಂದೆ ಏನು ಸ್ವಂತ ಬಿಸ್ನೆಸ್ 4 ಜನ ಕೆಲಸ ಕೊರಡು ಪಂಪಿನ ಅದಗನೇ ಇಂಕ ಎನ್ನ 26-27 ವರ್ಷ ಹೊಡಿ ತರಟಿ ಬರ್ತದೆ ಅಂಚೆ ನಾನು ಒಂಜಿ ಉದ್ದಿಮೆಗೆ ಏನು ಇಂಡಸ್ಟ್ರಿ ಮಲ್ತೆ ಐಟ್ ಒಂಜಿ 20 ಜನಕ್ಕೆ ಕೆಲಸ ಕೊರೊಂದಿತ್ತು ಅವು ಅಂಚೆನೆ ಮಲ್ಲ ಅದು ಇನ್ನಿಕ ಒಂಜಿ ಸ್ಥಿತಿ ಟೂಲ್ಲೇ ಒಂಜಿ 20-30-40 ಜನಕ್ಕೆ ಕೆಲಸ ಕೊಡ್ತೀನಿ ಆತ್ಮಲ್ಲ ಒಂದು ಶ್ರೀ ದೇವಿನ ದಯಟಿ ಒಂಜಿ ದನಿಕೆ ಅದು ಉಲ್ಲೆ ಅಂಚೆನೆ ಏನ ದೇವಿನ ಅರೇನ್ ಬುಡಂಡ ಬಕ್ಕ ದಾಲ ಇಜ್ಜಿ ಅಂಕಲಿಗೆ ಇಲ್ಲು ಬಕ್ಕ ಬಪ್ಪನಾಡು ದೇವಸ್ಥಾನ ಈತೆ ಉಪ್ಪುನು ಎನ್ನ ಜೀವನೋಡು ಅಂಚ ಈ ಮುಂದೆ ಅಧ್ಯಕ್ಷ ಮಲ್ತದೆ ಅಂಕಲು 15 ಜನ ಸಮಿತಿ ಮಲ್ಲ ಈ ಸಮಿತಿ 32 ಗ್ರಾಮದ ಮಾತ್ರ ಜನಗಳೆಲ್ಲ ಒಟ್ಟಾದು ಸೇರ್ಸಾದು ಒಂಜಿ ಉಪಸಮಿತಿ ಮಲ್ತದೆ ಪ್ರತಿ ವರಿಯಾಗಲ ಒಂಜೊಂಜಿ ಕೆಲಸ ಅಕಲಿಗೆ ಅಸೈನ್ಮೆಂಟ್ ಕೊರ್ದು ಅಕುಲ ಆ ಕೆಲಸನು ಭಾಳ ಒಂಜಿ ರೀತಿಡು ಮುತುವರ್ಜಿಡು ಮಲ್ದೇರು ದೇವಿನ ಕೆಲಸ ಬಂದದು ಅಂಚ ಕೋಡನಾಡತಿನಂಚಿನ ಈ ಬ್ರಹ್ಮಕಲಶೋಗು ಸಾಧಾರಣ ಒಂಜಿ ಎಂಗಳೊಂಜಿ 14ನೇ ತಾರೀಕು ದಿಂಚಿಲ ಅನ್ನದಾನ ಮಲ್ತೊಂದುಲ್ಲ ಮಧ್ಯಾಹ್ನ ತಿನ್ನಗಲಿ ಮಾತ್ರ 6,000 ಸ್ಟಾರ್ಟ್ ಆಂಡು ಕೋಡೆ ಅವೇನು ಅವು 35,000 ಜನ ಬತ್ತದು ಉಂಡ್ರದು ಪೋತೇರು ಮುಂದೆ ಬ್ರಹ್ಮಕಲಶೋಗು ಎಂಕುಲು ಅಭಿವೃದ್ಧಿ ಸಮಿತಿ ಬಂದು ಮಲ್ದಿಂದ ಆಯ್ತು ಅಧ್ಯಕ್ಷ ಯಾನೆ ಅಂಚ ಅಭಿವೃದ್ಧಿ ಸಮಿತಿಡು ಎಂಕಲೆ ಮಲ್ಪನದ ಒಂಜಿ ಪೋಡಿಗೆ ಎತ್ತಂಡು ಒಂದು ಒಲ್ತುರ್ದು ದುಡ್ಡು ಬರ್ಕೊಂಡು ಎಂಚ ಬರ್ಕೊಂಡು ಬಂದದು ಅಂಡ್ ಅವು ಬಕ್ಕ ಒಂಜಿ ಇತ್ತೆಗೆ ಒಂಜಿ 3-4 ತಿಂಗಳು ದುಂಬು ಅಂಡ್ ಏನು ಸಮಿತಿಗಳ ಪಂತೆ 2 ಧನ ಸಹಾಯ ಪಂದಕ್ಕೆ ನೋಡ್ತಿ ದೇವರಿಗೆ ಸಹಾಯ ಬರ್ಚಿ ಕಲ್ನ ಸೇವೆ ಬೋಡು ಆತೆ ಉಪ್ಪುನು ಅಂಚಕ್ಕೆ ಏನ್ಲೇ ಪಂತೆ ಅಂಡ ಕೆಲವರಿಗೆ ಅವು ಸರಿಯ ತೋಜಿಜಿ ಅಂಡಲ್ಲ ಅಕ್ಕಳು ಮನಸ್ಸು ಹಿಡಿದು ಒಂದೇ ಅಂಚೇರಿ ದುಂಬರ್ತನು ಅಂಡ ಇತ್ತೆ ತೂಂಡ ಅವು ನಾರಾಯಣ ಶೆಟ್ಟಿ ಪಂತಿನ ಸರಿ ಬಂದು ಮಾತೆಲ್ಲ ಒಪ್ಪಿರುತ್ತೆ ಪನ್ನದ ಆತ ದುಡ್ಡು ಅರಿಯೊಂದು ಬರ್ಕೊಂಡು ಇಂಕಲೇ ದೇವರ ದಯವಿಟ್ಟು ಪೂರಾ ಕೆಲಸ ಎಲ್ಲ ನಿರ್ವಿಘ್ನ ಅದ ಅಂಡು ಇದಕ್ಕೆ ಸಹಾಯ ಮಲ್ದಿನ ಮಸ್ತು ಜನ ಉಳ್ಳೇರು ದೇವಸ್ಥಾನದ ತಂತ್ರಿ ಅಂಗಿತ್ನ ಶ್ರೀ ಗೋಪಾಲಕೃಷ್ಣ ತಂತ್ರಲು ದೇವರಿಗೆ ಕೈ ಮುಗಿದು ರಡ್ಡ ಪಾತ್ರ ಪಂಪೇರು ನಮ್ಮ ಮುಲ್ತ ನಮ್ಮ ಪಂಚದುರ್ಗಾ ಪರಮೇಶ್ವರಿ ಪಂಡ ದೇವರನ್ನ 5 ಲಿಂಗಗಳು ಐಕ್ಯಾತ್ ಆಕಳ ಬಿಂಬಡು ಬೇತೆ ಒಂಜಂಜಿ ದೇವರನ್ನ ಪುದರುಂಡು ನಮ್ಮ ವಿಶೇಷ ಪಂಡ ದುಂಬುಗುಲ ಇತ್ತೆಗಲ ಸುಮಾರು ವ್ಯತ್ಯಾಸ ಉಂಡು ಭಕ್ತಿಯರ್ನಾಕ್ಲೆಗಲ ದೇವರಿ ಸಂತೋಷಡು ಒಂಜೊಂಜಿ ಇಷ್ಟಾರ್ಥನ ಕೊರ್ರೆಗೋಸ್ಕರ ಒಂಜೊಂಜಿ ಸಮಯ ಒಂಜೊಂಜಿ ರೀತಿ ಆ ದೇವರು ತಾಳ್ವೇರಿಂದ ನಂಗೆ ಇತ್ತದ ಅಭಿಪ್ರಾಯ ನಮ್ಮ ದುಂಬುದ ಬ್ರಹ್ಮಕಲಶಗಳು ಇತ್ತದಕ್ಕೆಲ್ಲ ಇತ್ತದ ನಮ್ಮ ಬ್ರಹ್ಮಕಲಶ ನಮ್ಮ ತೂವರೆ ಪೋಂಡ ವಿಶೇಷ ಅದು ನಂಗೆ ಮುರಾಣಿದ್ದು ಇನ್ನಿ ಮಠಲ್ಲ ಪಂಡ ಕೋಡೆ ಮಠಲ್ಲ ವಿಶೇಷ ಪಂಡ ಜನ ಸಂಖ್ಯೆ ಬರೊಂದು ಆತಿ ಇತ್ತಂದತ್ತು ಸಾವಿರಾರು ಗಟ್ಟಲೆ ಲಕ್ಷಗಟ್ಟಲೆ ಮುಟ ಕೋಡದ ದಿನ ಪೋತು ದೇವರಿಗೆ ಕೋಡದ ಮಧ್ಯಾಹ್ನದ ದಿನ ಆ ನಂಗೆ ಆ ಅನ್ನ ಸಮರಾಧನೆ ನಮ್ಮ ರಾಶಿ ತೂನಗ ನಂಗೆ ಯಾವ ಜಿಂದಿತ್ತಂಡ ಆಂಡ ಈ ದೇವರು ಅನ್ನಪೂರ್ಣೇಶ್ವರಿ ಪಂಪಣ ಬೀರೋದು ಇತ್ತನೆಡ್ದಾರ ಪದಾರ್ಥಗಳು ನಂಗೆ ಕಿಂಚಿತ ಇತ್ತಂಡಲ್ಲ ದೇವರವೇನೆ ಅಕ್ಷಯ ಮಲ್ಪಾದು ಮಧ್ಯಾಹ್ನದ ಪೊರ್ತೆ 30-35 ಮಟ ಜನಕಲು ಬೈದೇರಿ ಆ ಪ್ರಸಾದನಿಗೆ ತಂದೇರಿ ರಾತ್ರಿ ಒಟ್ಟಿಗೂ ನಮ್ಮ ಸೇರ ಪೋನಾಗ ಸಾಧಾರಣ 1000 ದಾಟದು ಮಿತ್ತು ಬೈದಂಡೆ ದೇವರನ ಅನ್ನದಾನ 2 ಗಂಟೆ ರಾತ್ರಿ ಮುಟ್ಟಲ್ಲ ನಡತೊಂದೇ ಇತ್ತಂಡೆ ನಂಗೆ ಮಧ್ಯಾಹ್ನ 1 ಗಂಟೆ ಶುರುವಾಯಿನ ಒನಸು ರಾತ್ರಿ 2:30 ಗಂಟೆ ಮುಟ್ಟಲ್ಲ ಅನ್ನದಾನ ಇತ್ತನೆ ವಿಶೇಷತನಗ ನಮ್ಮ ಬ್ರಹ್ಮಕಲಶದ ಆ ವಿಶೇಷ ಆ ದೇವರು ಸಂತೋಷಡು ಆ ಫಲನ ನಂಗೆ ಭಕ್ತರಿಗೆ ಅನುಗ್ರಹ ಮಲ್ದೇರಿಂದ ಲೆಕ್ಕ ಅಂಚೆನೆ ನಂಗೆ ಉಗ್ರಾಣಗಳ ಬೈದಿಂಚಿತ್ತನ ಆ ಸೊತ್ತುಲ್ಲ ಆವೆನ್ ತೂನಗ ನಂಗೆ ಈ ಸೀಮೆಗೆ ಬೈದಿನ ಸೊತ್ತು ಆ ಉಲ್ಲಾಲ್ದಿ ಜನಕ್ಕಳನ್ನ ಒಟ್ಟಿಗೆ ಸೇರಂದು ಇಡೆಗೆ ತರ್ಪಡಾದೇರಿ ಆ ಪದಾರ್ಥವಲ್ಲ ನಮ್ಮ ದೇವರಿಗೆ ಆ ಮಾತ್ರೆಗಳು ತಿಕ್ಕನಲ್ಕ ಕೋಡದ ದಿನ ನಂಗೆ ಸಂತೋಷದ ಆ ಜನ ಸಾಂದ್ರತೆ ತೂನಗ ಸಂತೋಷ ಅಂಡೆ ವಿಶೇಷ ಬಂಡ ದೇವರನ ಬ್ರಹ್ಮಕಲಶ ಆಯ್ಬಕ್ಕ ರಾತ್ರಿ ಶಯನೋತ್ಸವ ಅಂದುಂಡು ಸುರುಟು ಉತ್ಸವ ಬಲಿ ಆದ 2ನೇ ಆದ ದೇವರಿಗೆ ಅಭಿಷೇಕ ಆದ ಅಲಂಕಾರ ಆದ ನಂಗೆ ಭಕ್ತರಿಗೆ ಬೈ ಇಡೆ ಕೊರಿಂಚಿತ್ತನ ಆ ಮಲ್ಲಿಗೆದ ಪೂತ ರಾಶಿನ ದೇವರನ ಸನ್ನಿಧಾನದ ಒಲಾಯಿಗೆ ಕೊನೋಡು ಅವೇನು ಕೊನೋದು ದೇವರಿಗೆ ಪೂರ ಆ ಮಲ್ಲಿಗೆದ ರಾಶಿಡೆ ಜೆತ್ತಿನಲ್ಕನೆ ಅವೇನು ನಮ್ಮ ಅಲಂಕಾರನ ಮಲ್ತದೆ ದೇವರಿಗೆ ಐಟಿ ನಂಗೆ ಶಯನೋಡು ಜಪ್ಪು ಲೆಕ್ಕ ಆಯ್ತು ಬಕ್ಕ ದೇವರಿಗೆ ಪೀಠ ಪೂಜೆ ಆದ ಆ ನಂಗೆ ಮಂಟಪಡು ನಂಗೆ ತಂಡುಲ್ಲದ ಸ್ವಸ್ತಿಗ ಪೂಜೆ ಅಂದ ಅವರೆಂಡು ಆ ಸ್ವಸ್ತಿಗ ಪೂಜೆ ಆಯ್ಬೇಕು ದೇವರಿಗೆ ಬಲಿ ಶ್ರೀಭೂತ ಬಲಿಯಿಂದ ಪಂಪೇರಿ ಶ್ರೀಭೂತ ಬಲಿ ದೇವರ ಒಲಾಯಾದ ಪಿದ ಹಿಡ್ದು ಮೂಜಿನೇ ಸುತ್ತಿಗೂ ದಂಡೆ ಪಾಡೊಂದು ಪೋಪುಂಡು ದಂಡೆ ಪಾಡ್ದು ದೇವರಿಗೆ ಕೂಡ ಅಂಚನೆ ಅವಳು ಕ್ಷೇತ್ರಪಾಲನ ಪೂಜೆ ಆದ ದೇವರನ ಪ್ರಸಾದ ಆದ ದೇವರನ ಒಲಾಯಿ ಬರ್ತದೆ ಅಂಕುರ ಅಂದುಂಡು ಅಂಕುರನೇ ನಮ್ಮ ದೀನಗ ನಂಗೆ ಕೊಡಿಯರ್ನೆತ್ತ ದುಮ್ನಾನಿ ನಮ್ಮ ಅಂಕುರನೇ ನಮ್ಮ ಪಾಡುವ ಅಂಕುರಗೂ ಐಕೆ ದ್ರವ್ಯಗಳು ಪಾಡ್ರೆಂಡು ಆ ದ್ರವ್ಯಗಳು ನಂಗೆ
ದಿನೋಡ್ ದಿನ ಆ ಮುಂಗೆ ಬರ್ತದೆ ಮೊಳಕೆ ಮಸ್ತ್ ಪೊರುಳ ಬರ್ತದೆ ಕೋಡದ ದಿನ ಮೊಳಕೆನ ತೂನಗ ಏರೆಗಲ ಮೊಳಕೆ ನಂಗೆ ಏತಿ ಎತ್ತರ ಬತ್ತಂಡ ಆತ ನಂಗೆ ದೇವರು ಸೀಮೆಗಾವಡು ಲೋಕಗಾಡು ಆ ಸಂಪತ್ತಿನ ಕೊರಪೇರಿನ ಲೆಕ್ಕ ಸಂತೋಷಡು ದೇವ್ರು ಬೋಡನಾತಿ ಆ ಮೊಳಕೆ ಬರ್ತದೆ ಆ ಅಂಕುರ ಗೌಲು ವಿಸರ್ಜನೆ ಮಾಡ್ತದೆ ದೇವರನ್ನ ಒಲಾಯಿಗೆ ನಂಗೆ ಪೋರೆ ಉಂಡು ಆ ಅಂಕುರದ ಪರಿಮಳಗೆ ತಂದು ಈ ಮಲ್ಲಿಗೆದಲ್ಲ ಪುಷ್ಪದ ಆ ದೇವರ ಐತ ಮೇಲೆ ಜಪ್ಪುನಗ ದೇವರು ನಂಗೆ ಅವಳು ದೇವರನವಳು ದ್ವಾರ ದೇವೇಶ ದ್ವಾರಾಂ ರಕ್ಷಾ ತ್ವಯತ್ವದ ಕವಪೂಜಾಂಕರೀಕ್ಷಾಮಿ ಸುಖ ನಿದ್ರಾಂ ಕುರು ಪ್ರಭು ಅಂತ ದೇವರಿಗೆ ನಿದ್ರೆ ಅಂದಿ ಆಂಡಲ ನಮ್ಮ ಆಗಮನದಲ್ಲಿ ಕೊಡು ಒಂಜಿ ದಿನ ನಂಗೆ ಆರಟದ ದುಮ್ಮನಾಣಿ ಆರನ್ನು ಜಪ್ಪುಡಾವಣಿನ ಲೆಕ್ಕ ದೇವರ ಸಂತೋಷಡು ಇಡೀ ಒಂಜಿ ವರ್ಷದ ನಿದ್ರೆ ನಾನಿ ಮಲ್ತದೆ ಮನದಾನಿ ಕಾಂಡ ಆರನ ಕವಾಟ ಉದ್ಘಾಟನೆ ಅಂದಾಪುಂಡು ದೇವರಿಗೆ ಕವಾಟ ಉದ್ಘಾಟನೆ ಆದ ಪ್ರಾರ್ಥನೆ ಆದ ಕವಾಟ ಉದ್ಘಾಟನೆ ಆದ ದೇವರಿಗೆ ಎಣ್ಣೆ ಪಂಡ ಗಂಧದ ಎಣ್ಣೆನೂ ಪೂಜಿದೆ ನಂಗೆ ಎಂಚ ನೀರು ನರಕ ಚತುರ್ದೇಶದ್ದಾನಿ ನಮ್ಮ ದೇವರನ್ನ ಎದುರು ನಮ್ಮ ಎಣ್ಣೆ ಪೂಜೆ ಅಂದು ನಾವು ಎಂಚ ಮೀಪಾನ ಅಂಚನೆ ದೇವರಿಗೆಲ್ಲ ಉಂಡು ಅಂಚನೆ ಆರೆಗೆ ಗಂಧದ ಎಣ್ಣೆಯನ್ನು ಪೂಜಿದೆ ಬಿಸಿ ನೀರು ಪಂಡ ಆಯ್ಕೆ ಕಷಾಯ ದ್ರವ್ಯ ಅಂದು ಚೆಕ್ಕಿಯಲ್ಲಿ ಮಾತ ಪಾಡ್ರೆಂಡು ಆ ಬಿಸಿ ನೀರನ್ನು ದೇವರಿಗೆ ಮೈ ಪರೆಂಡು ಮೈತದು ದೇವರಿಗೆ ಪಂಚಾಮೃತ ಅಭಿಷೇಕ ಹಾಕೊಂಡು ಆಯ್ತು ದೇವರನ್ನ ಕವಾಟ ಉದ್ಘಾಟನೆಯಿಂದ ಆ ಪೂಜೆ ಹಾಕೊಂಡು ಆ ಪೂಜೆದ ಆ ಪ್ರಸಾದನೆ ಭಕ್ತಿಯರನ್ನಾಗಲಿ ನಮ್ಮ ಕೊರಪ ಭಕ್ತಿಯರನ್ನಾಗಲಿ ಆ ಶಯನದ ಪೂನು ಕೊರ್ನಾಗ ಸಂತೋಷಡು ಆಕನ ಮನಸ್ಸು ಎಂಚಿನೊಂಡ ದೇವರನ್ನು ಪುರುಡ ಮಲ್ಪಾವೇರಿನ ಲೆಕ್ಕ ದೇವರಿಗೆ ವರ್ಷ ದೇವರನ್ನ ಸಂತೋಷಡು ಶಯನದ ಪೂಲ ವಿಪರೀತ ಬರ್ಕೊಂಡು ದೇವರಿಗೆ ಇತ್ತ ನಮ್ಮ ಬ್ರಹ್ಮಕಲಶದ ಲೆಕ್ಕದ ಶಯನದ ಪುಷ್ಪ ಅಂದು ಎಲ್ಲ ಅಂಜಿ ದೇವರನ್ನ ಮಹೋತ್ಸವ ಉಂಡು 5ನೇ ತಾರೀಕು ದಾನಿ ದೇವರಿಗೆ ಏಪ್ರಿಲ್ 5ನೇ ತಾರೀಕು ದಾನಿ ದೇವರಿಗೆ ಶಯನೋತ್ಸವ ಅಂದ ಲೆಕ್ಕ ಆನೆ ಪಗೆಲ್ತೇರಿ ಮನದಾನಿ ದೇವರನ್ನ ಅವಭೃತ 6ನೇ ತಾರೀಕು ದೇವರ ಐಟ್ಲ ನಮ್ಮ ಆನಿದ ದಿನ ನಂಗೆ ಶಯನದ ಪೂ ತೂನಗ ನಂಗೆ ಮೂಲು ಶಯನ ನಂಗೆ ಪುಷ್ಪ ಮಲ್ಲಿಗೆ ಕೊರಿಂಜಿತ್ ನಮ್ಮ ಪೂ ಮೂಲು ನಂಗೆ ದೇವರನ್ನೇ ಜಾಗಿಜ್ಜಿ ಮೇಲಿಡ್ದ ಮೇಲು ಎತ್ತರ ಪೋನಕ ಮಲ್ಲಿಗೆದ ರಾಶಿ ಹಾಕೊಂಡು ದೇವರ ಒಲಾಯ ಪೋದು ಅವಳು ಅಂಚೆನ ಪೊರ್ಲುಡ ಪೂಜೆ ಹಾಕೊಂಡು ದೇವರಿಗೆ ಬ್ರಹ್ಮಕಲಶದ ಬೊಕ್ಕ ನಂಗೆ ದೇವರನ್ನ ದಿನಾಲ ನಿತ್ಯ ಅನ್ನ ದಾನ ಆವಡೊಂದು ಎಂಕ್ಲ ಸಂಕಲ್ಪ ಊರ್ದಾಕ್ಲು ಪುರ ಮಲ್ದೇರಿ ಅಂಚೆನೆ ಎಲ್ಲ ಅಂಜಡ್ದ ಬೊಕ್ಕ ದೇವರನ್ನ ಅನ್ನದಾನ ಹಾಕೊಂಡೊಂದು ದೇವರನ್ನ ಎಂಕ್ಲ ಪೂರ ಸಂಕಲ್ಪ ಮಲ್ತದ ದೇವ್ರ ಸಂತೋಷಡು ಆ ಅನ್ನದಾನದ ನಿರಂತರ ಒಂದು ಆ ಪ್ರಸಾದನ ದೇವ್ರ ಭಕ್ತಿಯರ್ನಾಕ್ಲೆ ಪೊರುಳ ಕೊರ್ದು ಆ ಭಕ್ತಿಯರ್ನಾಕ್ನ ಇಷ್ಟಾರ್ಥನ ದೇವ್ರ ಪೊರುಳ ಪರಮಾನುಗ್ರಹ ಕೊರ್ದು ಸಂತೋಷಡು ನಿರಂತರವಾದ ಅನ್ನದಾನ ಮಲ್ತೊಂದು ಆ ನಂಗೆ ಈ ದೇವಸ್ಥಾನ ನಡತೊಂದಿತ್ತಂದು ದೇವರನ್ನ ಆ ಪ್ರಸಾದನ ಭಕ್ತಿಯರ್ನಾಕ್ಲು ದೆತ್ತಂದು ಬರೋಡು ಅಂಚೆನೆ ದೇವರಿಗೆ ಇಂಚಿನ ನಮ್ಮ ಭಕ್ತಿಯರ್ನಾಕ್ಲು ಬರ್ಪೇರಿ ಆಕ್ಲನಾಕ್ಲ ಇಷ್ಟಾರ್ಥನ ಈ ಪಂಚದುರ್ಗಾ ಪರಮೇಶ್ವರಿ ಸಂತೋಷಡು ಪೊರ್ಲುಡ ಅನುಗ್ರಹ ಮಲ್ಪೇರಿ ಸಂತೋಷಡು ಆ ಆಕ್ಲನಾಕ್ಲ ಇಷ್ಟಾರ್ಥ ದೇವರ ಅನುಗ್ರಹ ಮಲ್ಪೋಡು ಬಂದು ಆ ದೇವರೆಲ್ಲ ಭಕ್ತಿಯರ್ನಾಕ್ಲೆಲ್ಲ ಕೈ ಮುಗಿದು ದೇವರ ಪ್ರಾರ್ಥನೆ ಮಲ್ಪ ನಾವು ಇವತ್ತು ಜಲದುರ್ಗೆಯ ನೆಲೆಯಲ್ಲಿ ನಾವು ಇವತ್ತಿದ್ದೇವೆ. ದುರ್ಗಾ ಪರಮೇಶ್ವರಿಯ ಈ ಒಂದು ಪುಣ್ಯ ಕ್ಷೇತ್ರದಲ್ಲಿ ಇವತ್ತು ಬ್ರಹ್ಮಕಲಶೋತ್ಸವದ ಪುಣ್ಯ ದಿನವೂ ಕೂಡ ಹೌದು. ಇದರ ಬಗ್ಗೆ ನಾವು ಮಾತಾಡಬೇಕು. ಇವತ್ತು ಇದರ ಇತಿಹಾಸಗಳಾಗಿರ್ಬೋದು ಅಥವಾ ಇದರ ಬಗ್ಗೆ ಇವತ್ತು ಯಾವ ಕಾಲದಲ್ಲಿ ಒಂದು ಈ ಬ್ರಹ್ಮಕಲಶ ಉತ್ಸವ ಮಾಡುವಂಥದ್ದು ಅಥವಾ ಎಷ್ಟು ಸಮಯ ಬೇಕು ಇದಕ್ಕೆ, ಹಾಗೆಯೇ ಇಲ್ಲಿರುವಂಥ ಶಕ್ತಿ ದೇವತೆಯ ಆರಾಧನೆ ಹೇಗೆ ಮಾಡಲಾಗ್ತದೆ, ಇದೆಲ್ಲವನ್ನು ಮಾತಾಡಲಿಕ್ಕೆ ನಮ್ಮ ಜೊತೆ ಇಲ್ಲಿಯ ಅರ್ಚಕರಾದಂಥ ಶ್ರೀಪತಿ ಭಟ್ ಅವರು ಇದ್ದಾರೆ ಕಾರ್ಯಕ್ರಮದಲ್ಲಿ. ಅವರನ್ನು ಮಾತಾಡಿಸೋಣ. ಏನೆಲ್ಲ ವಿಚಾರಗಳಲ್ಲಿ ಇಲ್ಲಿ ಧಾರ್ಮಿಕ ವಿಧಿವಿಧಾನಗಳಿದೆ ಅದೆಲ್ಲವನ್ನು ಅವರು ವಿಸ್ತರಿಸ್ತಾರೆ. ನಮಸ್ತೆ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಶ್ರೀದೇವಿಯ ದಿವ್ಯ ಸನ್ನಿಧಾನ ಹೋದ 2006ನೇ ಇಸವಿಯಲ್ಲಿ ನವೀಕರಣ ಅಷ್ಟಬಂಧ ಬ್ರಹ್ಮಕಲಶ ಮಾಡಿದ್ದೇವೆ. ಆಗಮಶಾಸ್ತ್ರದಲ್ಲಿ 12 ವರ್ಷಕ್ಕೆ ಒಮ್ಮೆ ಅಷ್ಟಬಂಧವನ್ನು ನಾವು ನವೀಕರಿಸಬೇಕೆಂಬುದಾಗಿ ಆಗಮಶಾಸ್ತ್ರ ಹೇಳ್ತಾ ಉಂಟು. ಅಷ್ಟಬಂಧ ದೃಢವಾಗಿದ್ದರೂ ಕೂಡ ನಾವು ಇವತ್ತು ಹಾಕಿದ ಹೂವನ್ನು ನಿರ್ಮಾಲ್ಯ ಬುದ್ಧಿಯಿಂದ ನಾಳೆಯ ದಿವಸದಲ್ಲಿ ಅದನ್ನು ಹೇಗೆ ತ್ಯಾಗ ಮಾಡ್ತೇವೋ ಹಾಗೆ ಅಷ್ಟಬಂಧವು ದೃಢವಾಗಿದ್ದರೂ ಕೂಡ 12 ವರ್ಷ ಆದಾಗ ಅದು ನಿರ್ಮಾಲ್ಯವಾಗ್ತದೆ. ಹಾಗಾಗಿ ಅದನ್ನು ತೆಗೆದು ನೂತನವಾದಂಥ ಅಷ್ಟಬಂಧವನ್ನು ಲೇಪನ ಮಾಡಬೇಕೆಂಬುದಾಗಿ ಆಗಮಶಾಸ್ತ್ರಜ್ಞರು ತಿಳಿಸಿದ್ದಾರೆ. ಆ ಪ್ರಕಾರದಲ್ಲಿ 2018ನೇ ಇಸವಿಯಲ್ಲಿ ಪುನರಪಿ 12 ವರ್ಷ ಆದ ನಿಮಿತ್ತದಿಂದ ಆ ದೇವಿಗೆ ಅಷ್ಟಬಂಧ ಲೇಪನಪೂರ್ವಕ ಬ್ರಹ್ಮಕಲಶೋತ್ಸವವನ್ನು ಮಾಡಿದ್ದೇವೆ. ಪ್ರಾತಃ ಕಾಲದ ಕುಂಭಲಗ್ನ ಸುಮುಹೂರ್ತದಲ್ಲಿ ಬ್ರಹ್ಮ ಕಲಶ ಸಹಿತವಾಗಿ ಸಹಸ್ರ ಕಲಶ ಅಭಿಷೇಕವನ್ನು ಮಾಡಿದ್ದೇವೆ. ಆ ಅಭಿಷೇಕ ಮಾಡುವುದರಿಂದ ದೇವರ ಬಿಂಬದಲ್ಲಿ ವಿಶಿಷ್ಟವಾದಂಥ ವಿಶುದ್ಧವಾದಂಥ ಚೈತನ್ಯ ಪ್ರಾಪ್ತಿಯಾಗ್ತದೆ. ಆ ಚೈತನ್ಯದಿಂದಾಗಿ ಸಮಗ್ರವಾಗಿ ದೇಶ ರಾಷ್ಟ್ರಕ್ಕೆ ಅಥವಾ ಸೀಮೆಗೆ
ಗ್ರಾಮಕ್ಕೆ ಬರತಕ್ಕಂಥ, ರಾಜ್ಯಕ್ಕೆ ಬರತಕ್ಕಂಥ ಸಮಸ್ತ ಕ್ಷೋಭೆಗಳೆಲ್ಲ ನಿವೃತ್ತಿಯಾಗಿ ಎಲ್ಲರೂ ಕೂಡ ಸುಖ, ಶಾಂತಿ, ನೆಮ್ಮದಿಯಿಂದ, ಸಮೃದ್ಧಿಯಿಂದ ಬಾಳುವಂಥ ಯೋಗವನ್ನು ಆ ದೇವರು ಕರುಣಿಸ್ತಾರೆ ಎಂಬಂಥ ಭಾವನೆಯಿಂದ, ಭಕ್ತಿಯಿಂದ, ಶ್ರದ್ಧೆಯಿಂದ ಸಹಸ್ರ ಲಕ್ಷೋಪ ಸಂಖ್ಯೆಯಲ್ಲಿ ಜನ ಸೇರಿಕೊಂಡು ವೈಭವೋಪೇತವಾಗಿ ಆ ಬ್ರಹ್ಮಕಲಶದ ಪುಣ್ಯೋತ್ಸವವನ್ನು ನಾವು ಮಾಡಿದ್ದೇವೆ. ಅದರ ಪುಣ್ಯದಿಂದ ಸಮಗ್ರ ಜನತೆಗೆ ಒಳ್ಳೆಯದಾಗುವಂತೆ ದೇವಿಯ ಅರಸಲಿ ಅಂತ ನಾವು ಈ ಶುಭ ಸಂದರ್ಭದಲ್ಲಿ ಪ್ರಾರ್ಥಿಸ್ತೇವೆ. ಆ ಬ್ರಹ್ಮಕಲಶದ ಸಮಯದಲ್ಲಿಯೂ ಕೂಡ ಇಲ್ಲಿಯ ಸಂಪ್ರದಾಯ ಪ್ರಕಾರ ಜಾತ್ರಾ ಮಹೋತ್ಸವ ಆಗಬೇಕು ಅಂತುಂಟು. ಹಾಗಾಗಿ ಮೊನ್ನೆ ಧ್ವಜಾರೋಹಣ ಆಗಿ ಇವತ್ತು ಆ ಬ್ರಹ್ಮಕಲಶ ಹಗಲು ರಥೋತ್ಸವ ಆಗಿ ನಾಳೆ ದಿವಸದಲ್ಲಿ ರಾತ್ರಿ ರಥೋತ್ಸವ ಪೂರ್ವಕ ನಾಳ್ದು ಧ್ವಜ ಅವರೋಹಣ ಆಗಿ ಬ್ರಹ್ಮಕಲಶದ ನಿಮಿತ್ತವಾಗಿ ಆ 8 ದಿವಸದ ಜಾತ್ರೆಯು ಸಂಪನ್ನವಾಗ್ತದೆ. ವಾರ್ಷಿಕ ಜಾತ್ರಾ ಮಹೋತ್ಸವವು ಮುಂದೆ ಮಾರ್ಚ್ ತಿಂಗಳ 30ರಿಂದ ಏಪ್ರಿಲ್ 6ರ ತನಕ ಯಥಾ ಪ್ರಕಾರವಾಗಿ ನೈಮಿತ್ತಿಕ ಪ್ರಕಾರವಾಗಿ ಆ ಜಾತ್ರಾ ಮಹೋತ್ಸವ ಈ ಕ್ಷೇತ್ರದಲ್ಲಿ ನಡೆಯಲಿದೆ. ಬಪ್ಪನಾಡು ದುರ್ಗೆ ಶಂಕರ ಪ್ರಿಯ ಜಲ ದುರ್ಗೆ, ಬಪ್ಪನಾಡು ದುರ್ಗೆ ಶಂಕರ ಪ್ರಿಯ ಜಲ ದುರ್ಗೆ, ಬಪ್ಪನಾಡು ದುರ್ಗೆ ಶಂಕರ ಪ್ರಿಯ ಜಲ ದುರ್ಗೆ, ಬಪ್ಪನಾಡು ದುರ್ಗೆ ಶಂಕರ ಪ್ರಿಯ ಜಲ ದುರ್ಗೆ. ಬರುತ್ತಿರೆ ಹಡಗಲಿ ಬಪ್ಪ ಸತ್ಯಧರ್ಮ ಕಾತ ಪ್ರತಿರೂಪ, ಬರುತ್ತಿರೆ ಹಡಗಲಿ ಬಪ್ಪ ಸತ್ಯಧರ್ಮ ಕಾತ ಪ್ರತಿರೂಪ, ಧರಿಸಿದೆ ಲಿಂಗದ ರೂಪ ದೇವಿನಿ ಧರಿಸಿದೆ ಲಿಂಗದ ರೂಪ, ಉದ್ಭವಿಸಿದೆ ಶಾಂಭವಿ ತಟದೆ ಬಪ್ಪನಿಗೊಲಿದು ನೀನಿಂದೆ, ಉದ್ಭವಿಸಿದೆ ಶಾಂಭವಿ ತಟದೆ ಬಪ್ಪನಿಗೊಲಿದು ನೀನಿಂದೆ. ಬಪ್ಪನಾಡು ದುರ್ಗೆ ಶಂಕರ ಪ್ರಿಯ ಜಲ ದುರ್ಗೆ, ಬಪ್ಪನಾಡು ದುರ್ಗೆ ಶಂಕರ ಪ್ರಿಯ ಜಲ ದುರ್ಗೆ, ಪಾವನ ಶಾಂಭವಿಯ ನದಿ ತಟದಿ ಪ್ರಕೃತಿ ಮಡಿಲಿನ ದೇವಾಲಯದಿ ರಾರಾಜಿಪ ಸಿರಿ ದುರ್ಗೆ, ಪೂಜೆಯ ಪಡೆವ ಜಯ ದುರ್ಗೆ, ರಾರಾಜಿಪ ಸಿರಿ ದುರ್ಗೆ, ಭಜಕರ ಪೂಜೆಯ ಪಡೆವ ಜಲ ದುರ್ಗೆ. ಬಪ್ಪನಾಡು ದುರ್ಗೆ ದುರ್ಗೆ ಬಪ್ಪನಾಡು ದುರ್ಗೆ, ಬಪ್ಪನಾಡು ದುರ್ಗೆ, ಬಪ್ಪನಾಡು ದುರ್ಗೆ.
ಸದಾಶಿವ ದೇವರ ಅನುಗ್ರಹಕ್ಕೆ ಪಾತ್ರರಾಗೋಣ ಅಂತ ತಮ್ಮನ್ನು ಕೇಳ್ತಾ, ಈ ಒಂದು ಸನ್ನಿವೇಶದಲ್ಲಿ ನಮ್ಮ ರಾಜ್ಯದ ಸರ್ಕಾರದ ಪ್ರತಿನಿಧಿಗಳಾಗಿ ಶ್ರೀಯುತ ಅಭಯಚಂದ್ರ ಜೈನ್ ಅವರು ನಮ್ಮ ಶಾಸಕರಾಗಿ, ನಮ್ಮ ಆತ್ಮೀಯರಾಗಿ, ನಮ್ಮ ಸಂಕಷ್ಟಗಳಿಗೆ ಸ್ಪಂದಿಸುವ ಆ ಮಹನೀಯರು ಇಲ್ಲಿ ದೇವರ ಅನುಗ್ರಹದಿಂದ ಆಗಮಿಸಿದ್ದಾರೆ. ಇಲ್ಲಿ ನೆರೆದಂತಹ ಸಮಸ್ತ ಸದ್ಭಕ್ತರ ಪರವಾಗಿ ಅವರಿಗೂ ಚರಣಾರವಿಂದಕ್ಕೆ ಗೋವಿಂದ, ವೇದೋದ್ಧಾರಕ ಚರಣಾರವಿಂದಕ್ಕೆ ಗೋವಿಂದ. ತಂತ್ರಿಗಳ ನೇತೃತ್ವದಲ್ಲಿ ದೇವಸ್ಥಾನದಿಂದ ಉತ್ಸವ ಮೂರ್ತಿಯ ಆ ರೂಪದಲ್ಲಿ ದುರ್ಗಾಪರಮೇಶ್ವರಿ ದೇವಿ ತನ್ನ ಗರ್ಭಗೃಹದಿಂದ ಜಗತ್ತಿಗೆ ನರಸಿಂಹದೇವರ ಮೂಲಕ ಪ್ರಸರಿಸಲ್ಪಡುತ್ತಿದ್ದರೆ, ದುರ್ಗಾಪರಮೇಶ್ವರಿಯ ಆ ದಿವ್ಯವಾದಂತಹ ಅನುಗ್ರಹ ಶಕ್ತಿ ನಮ್ಮ ಸೀಮೆಯ ನಾವು ಸಾಕ್ಷಿ ವೈಷ್ಣವ, ಶಾಕ್ತೇಯ, ಶೈವ ಈ ಮೂರು ಮಹಾಶಕ್ತಿಗಳ ಸಮಾಗಮ ಇಲ್ಲಿ ದೇವರ ಸನ್ನಿಧಾನದಲ್ಲಿ ನಡೆಯುತ್ತಿದೆ. ಶೈವ, ಶಾಕ್ತೇಯ, ವೈಷ್ಣವ ಗೋವಿಂದ, ಅನಾಥ ರಕ್ಷಕ ಚರಣಾರವಿಂದಕ್ಕೆ ಗೋವಿಂದ. ಚರಣಾರವಿಂದಕ್ಕೆ ಗೋವಿಂದ, ಚರಣಾರವಿಂದಕ್ಕೆ ಗೋವಿಂದ, ಚರಣಾರವಿಂದಕ್ಕೆ ಗೋವಿಂದ, ಚರಣಾರವಿಂದಕ್ಕೆ ಗೋವಿಂದ, ಚರಣಾರವಿಂದಕ್ಕೆ ಗೋವಿಂದ, ದುರ್ಗಾ ಪರಮೇಶ್ವರಕ್ಕೆ ಗೋವಿಂದ, ಭಕ್ತೋದ್ಧಾರಕ ಚರಣಾರವಿಂದಕ್ಕೆ ಗೋವಿಂದ, ಭಕ್ತವತ್ಸಲ ಚರಣಾರವಿಂದಕ್ಕೆ ಗೋವಿಂದ, ಅನಾಥ ರಕ್ಷಕ ಚರಣಾರವಿಂದಕ್ಕೆ ಗೋವಿಂದ, ವೇದೋದ್ಧಾರಕ ಚರಣಾರವಿಂದಕ್ಕೆ ಗೋವಿಂದ. ಅವನು ನೀರೇ ಬಗ್ಗಾರೆ, ಪ್ರಕಾಶ ಅವನು ನೀರೇ ಬಗ್ಗಾರೆ, ಉಗ್ರ ನರಸಿಂಹ ಚರಣಾರವಿಂದಕ್ಕೆ ಗೋವಿಂದ, ದುರ್ಗಾ ಪರಮೇಶ್ವರಿ ದೇವರ ಚರಣಾರವಿಂದಕ್ಕೆ ಗೋವಿಂದ, ಅಪ್ಪನಾಡು ದುರ್ಗಾ ಪರಮೇಶ್ವರಿ ದೇವರ ಚರಣಾರವಿಂದಕ್ಕೆ ಗೋವಿಂದ, ದುರ್ಗಾ ಪರಮೇಶ್ವರಿ ದೇವರ ಚರಣಾರವಿಂದಕ್ಕೆ ಗೋವಿಂದ. ಶ್ರೀ ವೆಂಕಟರಮಣ ದೇವರ ಪರವಾಗಿ ಆರತಿ, ಫಲಸಮರ್ಪಣೆ, ಹಣ್ಣುಕಾಯಿ, ಗೌರವಾರ್ಪಣೆಗಳು ನಡೆದು ವಿಧಾನದಿಂದ ವಿಜಯೇಂದ್ರ ತೀರ್ಥರು ಹಾಕಿಕೊಟ್ಟಂತಹ ವಿಶೇಷವಾದಂತಹ ಸಂಪ್ರದಾಯವನ್ನು ಅನುಸರಿಸಿ ಇಲ್ಲಿ ಶ್ರೀ ದುರ್ಗಾಪರಮೇಶ್ವರಿ ದೇವಿಯ ಆ ದಿವ್ಯ ಸನ್ನಿಧಾನಕ್ಕೆ ಸಮರ್ಪಿಸಲ್ಪಡುತ್ತಿದೆ. ದೇವಸ್ಥಾನದವರಿಗೆ ಫಲವನ್ನು ಸಮರ್ಪಿಸುವುದರ ಮೂಲಕ ದುರ್ಗಾಪರಮೇಶ್ವರಿ ದೇವಿಯ ಸನ್ನಿಧಾನದಿಂದ ಈಗ ನರಸಿಂಹದೇವರಿಗೆ ಫಲ ಸಮರ್ಪಣೆ, ಪುಷ್ಪಾದಿಗಳು, ವಿಶೇಷ ಗೌರವಾದಿಗಳು ಪಪ್ಪನಾಡು ದೇವ ದುರ್ಗಾಪರಮೇಶ್ವರಿಗೆ, ವೆಂಕಟರಮಣ ದೇವಸ್ಥಾನದ ತಂತ್ರಿಗಳು ಬಿಂದುಮಾಧವ ದೇವರಿಗೆ ಬೆಳಗುವುದರ ಮೂಲಕ ಈ ಒಂದು
ಕಾರ್ಯಕ್ರಮ ಈಗ ಸಂಪನ್ನಗೊಳ್ಳುತ್ತಿದೆ. ಈ ಐತಿಹಾಸಿಕ ದಕ್ಷದ ಆ ಒಂದು ಸಂದೇಶವನ್ನು ನೀಡಿದ್ದಾರೆ. ಆ ಸಾಮರಸ್ಯದ ಸಂದೇಶದ ಮೂಲಕ ಅನೇಕತೆಯಲ್ಲಿ ಏಕತೆಯನ್ನು ಭಾರತ ದೇಶ ಹೊಂದಿದೆ. ಬಪ್ಪನಾಡು ದುರ್ಗೆ ಶಂಕರ ಪ್ರಿಯ ಜಲ ದುರ್ಗೆ, ಬಪ್ಪನಾಡು ದುರ್ಗೆ ಶಂಕರ ಪ್ರಿಯ ಜಲ ದುರ್ಗೆ, ಬಪ್ಪನಾಡು ದುರ್ಗೆ ಶಂಕರ ಪ್ರಿಯ ಜಲ ದುರ್ಗೆ, ಬಪ್ಪನಾಡು ದುರ್ಗೆ ಶಂಕರ ಪ್ರಿಯ ಜಲ ದುರ್ಗೆ. ದೈವ ಸಂಕಲ್ಪದಂತೆ ಈ ಒಂದು ಸನ್ನಿವೇಶ ರೂಪಿತವಾಗಿದೆ. ಬಪ್ಪನಾಡು ದುರ್ಗಾ ಪರಮೇಶ್ವರಿಯ ಸನ್ನಿಧಾನದ ಆವಿರ್ಭಾವದ ಹಿಂದೆ ಒಂದು ರೋಚಕವಾದಂತಹ ಇತಿಹಾಸವಿದೆ. ಇಲ್ಲಿ ಸಾಕ್ಷಾತ್ಕಾರಗೊಂಡಿದ್ದರೆ ಅರ್ಪಿಸುವುದರ ಮೂಲಕ ಮಹಾಮಂಗಳಾರತಿ ಸಂಪನ್ನಗೊಳ್ಳುತ್ತಾ ಇದೆ. ಎಲ್ಲ ಭಕ್ತರು ಅದರ ಜೊತೆಗೆ ಈ ಒಂದು ವಿಶೇಷವಾದ ಘಟನೆಗೆ ಸಾಕ್ಷೀಭೂತರಾದ ಸದಾಶಿವ ದೇವರಿಗೂ ಕೂಡ ಮಹಾಮಂಗಳಾರತಿ ಈ ಸಂದರ್ಭದಲ್ಲಿ ಸಮರ್ಪಿತವಾಗುತ್ತಾ ಇದೆ. ಈ ಒಂದು ವಿಶೇಷ ಸನ್ನಿವೇಶದಿಂದ, ಈ ವಿಶೇಷ ಪ್ರಕರಣದಿಂದ, ಈ ವಿಶೇಷ ಉತ್ಸವದಿಂದ ನಮ್ಮ ಸೀಮೆಯ ಸರ್ವವಿಧವಾದ ಅಮಂಗಲಗಳನ್ನು ದೇವರು ಕಳೆದು ನಮ್ಮಿಡೀ ಸೀಮೆಗೆ ದೇವರು ಉತ್ತರೋತ್ತರವಾದಂತಹ ಶ್ರೇಯಸ್ಸನ್ನು ಅನುಗ್ರಹಿಸಿ ನಮಗೆಲ್ಲರಿಗೂ ಇನ್ನು ಮುಂದೆಯೂ ಇದೇ ತೆರನಾಗಿ ಧರ್ಮಕರ್ಮಗಳಲ್ಲಿ ನಾವು ಭಾಗವಹಿಸುವಂತಹ ವಿಶೇಷವಾದಂತಹ ಯೋಗ್ಯತೆಯನ್ನು ಆ ಭಗವಂತ ಅನುಗ್ರಹಿಸಲಿ. ಸನ್ನಿಧಾನದಿಂದ ಸಮರ್ಪಿಸಲ್ಪಟ್ಟಂತಹ ಮಂಗಳಾರತಿ ನರಸಿಂಹದೇವರಿಗೆ ತಂತ್ರಿಗಳು ಬೆಳಗಿದ್ದಾರೆ. ಬಪ್ಪನಾಡು ದೇವಸ್ಥಾನದಿಂದ ಸಮರ್ಪಿಸಲ್ಪಟ್ಟಂತಹ ಕಾಣಿಕೆಗಳನ್ನು ದೇವರಿಗೆ ನರಸಿಂಹ ದೇವಸ್ಥಾನದ ತಂತ್ರಿಗಳು ಸಮರ್ಪಿಸಿ ನಮ್ಮ ಸೀಮೆಯ ಅರಸರಾದಂತಹ ದುಗ್ಗಣ್ಣ ಸಾವಂತರಿಗೆ ವಿಶೇಷವಾದಂತಹ ಪ್ರಸಾದವನ್ನು ನೀಡಿ ಇಲ್ಲಿವರೆಗೆ ನಡೆಯದೇ ಇದ್ದದ್ದು ನಡೆಯುವುದಕ್ಕೆ ಕಾರಣ ಅತ್ಯಂತ ವಿಶೇಷವಾದಂತಹ ಸುಕೃತ ದುಗ್ಗಣ್ಣ ಸಾವಂತರಲ್ಲಿ ದೇವರು ಸನ್ನಿಹಿತರಾಗಿ ನಡೆಸಿಕೊಟ್ಟಿದ್ದಾರೆ. ರಾಜ್ಯಧರ್ಮಿಣಿ ಧರ್ಮಿಷ್ಠಾ ಪಾಪೇ ಪಾಪ ಪರಾಸದ ರಾಜಾನ ಮನುವರ್ತಂತೆ ಯಥಾ ರಾಜ ತಥಾ ಪ್ರಜಾ. ಕಳೆದ ವರ್ಷವಷ್ಟೇ ಅರಮನೆ ಇಲ್ಲದಂತಹ ಮೂರ್ಖಿ ಸೀಮೆಗೆ ಒಂದು ಉತ್ಕೃಷ್ಟವಾದಂತಹ ಅರಮನೆಯನ್ನು ನಿರ್ಮಿಸಿ ಇಂತಹ ಒಂದು ಸತ್ಕರ್ಮಕ್ಕೆ ತಾನು ಯಜಮಾನನಾಗಿ ನಿಂತು ಸೀಮೆಯ ಪ್ರಸಾದವನ್ನು ಸ್ವೀಕರಿಸುವ ದುಗ್ಗಣ್ಣ ಸಾವಂತರಿಗೆ ದುರ್ಗಾ ಪರಮೇಶ್ವರಿ ಮತ್ತು ನರಸಿಂಹದೇವರ ಅನುಗ್ರಹದಿಂದ ಮುಲ್ಕಿಯನ್ನು ಇನ್ನು ಮುಂದೆ ತಾಲೂಕಾಗಿ ಅದು ಪರಿವರ್ತಿಸುವಲ್ಲಿ ಈ ದೇವರ ಅನುಗ್ರಹ ಪರಿಪೂರ್ಣವಾದ ಪರಿಣಾಮವನ್ನು ಬೀರಲಿಂದ ಪ್ರಾರ್ಥಿಸ್ತಾ ಪ್ರಸಾದವನ್ನು ನೀಡುತ್ತಾರೆ.
ಬಪ್ಪನಾಡು ದುರ್ಗೆ ಶಂಕರ ಪ್ರಿಯ ಜಲ ದುರ್ಗೆ ಬಪ್ಪನಾಡು ದುರ್ಗೆ ಶಂಕರ ಪ್ರಿಯ ಜಲ ದುರ್ಗೆ ಬಪ್ಪನಾಡು ದುರ್ಗೆ ಶಂಕರ ಪ್ರಿಯ ಜಲ ದುರ್ಗೆ ಬಪ್ಪನಾಡು ದುರ್ಗೆ ಶಂಕರ ಪ್ರಿಯ ಜಲ ದುರ್ಗೆ.
ನಾಡು ದುರ್ಗೆ ಶಂಕರ ಪ್ರಿಯ ಜಲ ದುರ್ಗೆ ಬಪ್ಪ ನಾಡು ದುರ್ಗೆ ಶಂಕರ ಪ್ರಿಯ ಜಲ ದುರ್ಗೆ ಬಪ್ಪ ನಾಡು ದುರ್ಗೆ ಶಂಕರ ಪ್ರಿಯ ಜಲ ದುರ್ಗೆ ಬಪ್ಪ ನಾಡು ದುರ್ಗೆ ಶಂಕರ ಪ್ರಿಯ ಜಲ ದುರ್ಗೆ
ಕೆಲವೇ ಕೈ ಹಾಕು. ವಿಶೇಷವಾದ ಆ ಮಗುವೀರ ಬಂಧುಲಿಗೆ 4 ಪಟ್ಟಣ ಮಗುವೀರ ಬಂಧುಗಳಿಗೆ ಪ್ರೇರಣೆ ಕೊಡ್ತು ಆ ದೇವರಿಗೆ ಮುಖ್ಯವಾದ ಬೋಡ್ತಿನ ಜಲಕೋಪೋಪಿನ ಬೋನಾಗ ಬೋಡ್ತಿನ ನಾವೇ ಅವೇನು ಪೊರ್ಲುಡು ಮಲ್ಪಾದ ಕೊರಿಯರು ಪೊರ್ಲುಡು ದೇವರ ಅವಪುರತ ಬೋಪಿಲಕ್ಕ ಅಂಚೆನೆ ಅಕಲೆಗೆ ಒಂದು ಚಿಂತನೆ ಇತ್ತು ದೇವರೇನು ಮಾತಾ ರಥ ಪೇಟೆಗೆ ಮಾತ್ರ ಲೆತೊಂದು ಬೋನಾಗ ಬೋಡ್ತಿನ ಒಂದು ದುಮ್ಮುದ ರಸ್ತೆ ಶಿಥಿಲಾದಿತ್ತು ರಥೊಂಬೋರೆಗೆ ಅವನು ಭಂಗ ಹೊಂದಿದ್ದೇನೆ ಅಂಚೆ ನಮ್ಮ ಮಟ್ಟದ ಎಲ್ಲ ಮಟ್ಟದ ಆ ವಿಮಾನ ರಥ ಎಡ್ಡೆ ರೀತಿ ಕೊಣವರೆ ಬಡಿತೇನೆ ಕಡಿಮೆ ಜನ ಹಾಕೊಂಡು ಬಡಿತಿಲಕ್ಕ ಕೊಣವರೆಗಿಲ್ಲ ಬೇತೆ ಬೇತೆ ಜಾಗ ಕಥಂಬರೆಗಿಲ್ಲ ಸುಲಭ ಮಾಮಿ ದುರ್ಗಾ ಬ್ರಾಹ್ಮಣವರ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ ಸರ್ವ ಸದಸ್ಯರ ಭಕ್ತಿಯ ಸಾರ ಕೋಟೇಶ್ವರ ನಿರ್ಮಾಣ ಹೆಚ್ಚಿನ ನೂತನ ವಿಮಾನ ವಿಹಾರಗಾರು 7 ಮಗುವಿನ ಗ್ರಾಮ ಸಮಿತಿಯ ಸರ್ವ ಸದಸ್ಯರ ಭಕ್ತಿನ ಶ್ರೀ ದುರ್ಗಾ ಪರಮೇಶ್ವರಮ್ಮನವರ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ. ಬಪ್ಪನಾಡು ಶ್ರೀ ದುರ್ಗಾ ಪರಮೇಶ್ವರಮ್ಮನವರ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ. ಬಪ್ಪನಾಡು ಶ್ರೀ ದುರ್ಗಾ ಪರಮೇಶ್ವರಮ್ಮನಿ ಗೋವಿಂದ ಗೋವಿಂದಾನಿ ಗೋವಿಂದ. ಬಪ್ಪನ
ಜಲದುರ್ಗೆ ಬಪ್ಪನಾಡು ದುರ್ಗೆ ಶಂಕರ ಪ್ರಿಯ ಜಲದುರ್ಗೆ ಬಪ್ಪನಾಡು ದುರ್ಗೆ ಶಂಕರ ಪ್ರಿಯ ಜಲದುರ್ಗೆ ಬಪ್ಪನಾಡು ದುರ್ಗೆ ಶಂಕರ ಪ್ರಿಯ ಜಲದುರ್ಗೆ ಈ ಸತ್ತೆಲ್ಲ 2018 ವಿಷಯದ ಬ್ರಹ್ಮಕಲಶ ಮತ್ತು ಶಿವೆಂದು ವಿಷಯ ಮದ್ದ ಅದಾಗ ಇಂಟೇಷನ್ ಎಂಕಲ್ಲ ಕಾಕಾಯಿ ಪೆಂಟ್ ಹಿಡಿತೀನಿ ಮೂಜಿ ರತಲ ಅಪ್ಪೆಗೆ ಪ್ರಸಾದ ಕೊರಿಯ ಆಯ್ತು ಪ್ರಸಾದನು ಆ ಫಸ್ಟ್ ನನಗೆ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನನಗೆ 7 ಗ್ರಾಮ ಸಭೆಗಳು ಅದಕ್ಕಾದ ಕೊರಿಯರು ಇಂಚಾಗಿ ನನಗೆ ಭಾರಿ ಸಂತೋಷ ಪಡ್ಬೋದು ಯಾಕೆಂದರೆ ಈ ಬರಲ್ಲ ಅವು ಪಣ್ಣಗ ಇಂದು ವಿಷಯ ಮಲ್ದ ಆರು ಹೆಂಗನ ವ್ರತ ಮತ್ತು ಶಿಲ್ಪಿಯ ಆರು ವ್ಯರ್ಥ ಕೊಡಿದ ಮಸ್ತ್ ಉಳಿಸಿರ್ತೇನೆ ಒಂದು 2-3 ಡೇಟಿಂದ ಅದು ವ್ರತ ಕೊಡಬೇಕು ಒಂದು ಮಸ್ತ್ ಬ್ರಹ್ಮಕಲಶ ಕೊಡ್ಕೊಂಡ ಅದೆಲ್ಲ ಅಲ್ಪ ಒಂದು ವಿಷಯ ಕೈಗೊಂಡ ಮೀನ ಆಗಬೇಕು ಮಾಡಿಕೊಡ್ಬೇಕು ಹಾಗೆ ಇವರು ಹೇಳುವಾಗ ಬ್ರಹ್ಮಕಲಶೋತ್ಸವ ಇದು ಅದಕ್ಕಾಗಿ ರಥ ಕೊಡಬೇಕು ಅಂತ ಹೇಳಿದರು. ಆದರೆ ಸಮಯದ ಅಭಾವದಿಂದ ನಾವು ಈಗಾಗಲೇ ಬೇರೆ ರಥದ ನಿರ್ವಹಣೆ ಇದ್ದದ್ರಿಂದ ನಾವು ರಥೋತ್ಸವ ಕೊಡ್ತೇವೆ ಅಂತ ಮನವಿ ಮಾಡಿದ ಪ್ರಕಾರ ಈ ರಥವನ್ನು ಇವತ್ತು ಇಲ್ಲಿಗೆ ತಂದು ನಡೆಸಿದ್ದೇವೆ. ಹಾಗೂ ಈ ರಥಕ್ಕೆ ಸುಮಾರು ಒಂದು 2 ತಿಂಗಳ ಅವಧಿ ಕೆಲಸ ಆಗಿದೆ. ಇವರು ನಮಗೆ ಫೆಬ್ರವರಿ 2ನೇ ತಾರೀಕು ನಮಗೆ ಈ ರಥದ ನಿರ್ವಹಣೆಗೆ ನಮ್ಮನ್ನು ಕೊಟ್ಟಿದ್ದಾರೆ. ಈಗ ಸುಮಾರು 2 ತಿಂಗಳು ರಾತ್ರಿ ಮತ್ತು ಅಲ್ಲೂ ಕೆಲಸ ಮಾಡಿದೆ. ಸುಮಾರು 12 ಗಂಟೆವರೆಗೆ ನಿತ್ಯವೂ ಕೆಲಸ ಮಾಡಿದ್ದೇವೆ. ಒಂದು 20 ಮಂದಿ ನನ್ನ ಎಲ್ಲ ಸಹೋದ್ಯೋಗಿಗಳು ನಮ್ಮೊಂದಿಗೆ ಸಹಕರಿಸಿದ್ರಿಂದ ಈ ರಥ ಇವತ್ತು ಇಲ್ಲಿ ಬರಲಿಕ್ಕಾಗಿದೆ ಅನ್ನೋದನ್ನು ನಾವು ಸಂತೋಷದಿಂದ ಹೇಳ್ತಾ ಇದ್ದೇವೆ. ಯಾಕಂದರೆ ಅವರೆಲ್ಲ ಸಪೋರ್ಟ್ನಿಂದ ಇವತ್ತು ಈ ರಥ ರೆಡಿಯಾಗಿದೆ. ಹಾಗೆಯೇ ನನ್ನ ತಂದೆಯವರು ಕೂಡ ಈ ಕೆಲಸಕ್ಕೆ, ನನ್ನ ಚಿಕ್ಕಪ್ಪ ಶಂಕರಾಚಾರ್ಯ ಅವರು ಕೂಡ ಬಹಳಷ್ಟು ಶ್ರಮವಹಿಸಿ ಈ ಕೆಲಸ ನಿರ್ವಹಿಸಲಿಕ್ಕೆ, ಈ ತಾಯಿಯ ಒಂದು ಕೆಲಸವನ್ನು ಮಾಡಲಿಕ್ಕೆ ನಮಗೆಲ್ಲ ಸಹಕಾರ ಕೊಟ್ಟಿದ್ದಾರೆ. ಧರ್ಮ ಸಾಮರಸ್ಯದ ಗೂಡು ಬಪ್ಪನಾಡಿದ ದೇವಸ್ಥಾನ ಬಹುಶಃ ತುಳುನಾಡಿದ ಇತಿಹಾಸಗಳು ಹೂವೆ ಪುಟನು ಜತ್ತು ತುಂಬಲ ಐಟು ಬಪ್ಪನಾಡಿದ ಉದರು ಬಪ್ಪನಾಡು ಪನಿಕೊಳ್ಳಿಗೆ ನಂಗೆ ವಿಶೇಷವಾದ ನೆನಪು ಬರ್ತೀನಿ. ಬಪ್ಪನಾಡಿದ ಲೋಲು ದಯಕ್ ಪನ್ನಗ ಬಪ್ಪನಾಡೇ ಒಂಜಿ ವಿಶೇಷ ಬಪ್ಪೆ ಬ್ಯಾರಿಗೆ ದಿನ ದೇವಸ್ಥಾನ ಮೂಲು ಬಹುಶಃ ಒಂಜಿ ತೀರ್ಥ ವರ್ಗದ ಕಲೆಗಳ ಪ್ರಾಧಾನ್ಯತೆ ಉಂಡು ಪಂಪಿನ ಸಂಕೇತ ದೋಲು ಮುಂತ ದೇವಿಗೆ ಮಲ್ಲಿಗೆ ಹೂ ಇಷ್ಟ. ದಯಕ್ ಪನ್ನಗ ಈ ಹೂನು ನಡೆದು ಅವೇನು ಕಟ್ಟಿದ ಕನ್ಪಿನಗಳು ಕ್ರಿಶ್ಚಿಯನ್ಸ್ ಬಾಂಧವ್ಯರು, ಅವೇನು ಮಾರ್ನಕಳು ಮುಸ್ಲಿಮ್ಸ್ ಬಾಂಧವ್ಯರು. ಇಂಚ ಧರ್ಮ ಸಾಮರಸ್ಯದ ಗೂಡು ಈ ಬಪ್ಪನಾಡು. ಬಪ್ಪನಾಡದ ವಿಶೇಷವಾದ ವಿಧಿ ವಿಧಾನಗಳುಂಟು, ಪೂಜೆ ವಿಧಾನಗಳುಂಟು. ಬಹುಶಃ ಬಪ್ಪನಾಡದ ಜಾತ್ರೆದಲ ವಿಶೇಷತೆ ನಂಗೆ ಮಾತ್ರೆಗಳ ಗೊತ್ತುಂಟು. ಶಯನೋತ್ಸವದ ಹೂ ಮುಂತ ಭಾರಿ ವಿಶೇಷ ನೆತ್ತ ಒಟ್ಟಿಗೂ ಈ ಸರ್ತಿ ಬಪ್ಪನಾಡದ ಉಲ್ಲಾದಿಗೆ ಬ್ರಹ್ಮ ಕಲಶೋತ್ಸವ ನಡೆಯುತ್ತದೆ. ಇಡೀ ಬಪ್ಪನಾಡು ದೇವಸ್ಥಾನವೇ ಹೊಸ ರೂಪನ್ನು ಪಡೆದು ನಮ್ಮ ಎದುರು ಉದುರು ಸುತ್ತ ಪೌಳಿಗೆ ದಳಿ ಉಲಾಯಿಡು ನಂಗೆ ತಂಪು ಕೊಪ್ಪಿನ ಮಾಡು ಇಂಚಿನ ವಿಶೇಷತೆಯನ್ನು ಪಡೆದಿನ ಬಹುಶಃ ಬ್ರಹ್ಮ ಕಲಶೋತ್ಸವದ ಒಂಜಿ ಹೊರೆ ಕಾಣಿಕೆನೇ ಮಾತ್ರೆಗಳ ಒಂಜಿ ಹೊಸ ಚೇತನವನ್ನು ಕೊಡ್ತದೆ. ಬಪ್ಪನಾಡು ಬ್ರಹ್ಮ ಮಾಗಳಿಗೆ ಸೀಮಿತ ಉಪ್ಪನ ನಾಡು. ಮುಲ್ಕಿ ಸೀಮೆದ ಅರಸರನ್ನ ಆಡಳಿತಕ್ಕೆ ಒಳಪಟ್ಟು ಕಕ್ವ ಗುತ್ತದ ಕಲ್ಲ ಆಡಳಿತದ್ದು ನಡೆತೊಂದುಪ್ಪನ ಈ ಬಪ್ಪನಾಡು ದೇವಸ್ಥಾನಗಳು ಬಹುಶಃ ಒಂಜಿ ಹೊರೆ ಕಾಣಿಕೆ ದಾಖಲೆಯನ್ನು ಸೃಷ್ಟಿ ಮಾಡಿದರು. ಬಹುಶಃ ಕಾರ್ನಾಡದು ಕಡೆ ಅಂಡ ಬಪ್ಪನಾಡು ದೇವಸ್ಥಾನದವರು ಕುಡಿ ಇತ್ತಿನಂಚಿನ ಈ ಹೊರೆ ಕಾಣಿಕೆ ಹೊಸ ಚೇತನವನ್ನು ಕೊಂಡು ಆ ನೀರಿದ ಪಕ್ಕ ಜನಕರು ಇಡೀಗೆ ಉರ್ಕಾಡು ಬರ್ಪಿಲೆಕ್ಕ ಕರ್ರೆಸರು ಅಂತೇಳಿ ದಿನೋರ್ದು ದಿನ ಅನ್ನ ಸಂತರ್ಪಣೆಗೆ ಬರ್ತಿನ ಅದನ್ನ ಜನಸಂಖ್ಯೆ ಏರಿದು ದಿನಾಲ ಮುಲ್ಪ ವೈದಿಕ ವಿಧಿ ವಿಧಾನಗಳು ಸಂಪ್ರದಾಯಬದ್ಧವಾದ ತಂತ್ರಿವರಿಯರನ್ನ ಬೊಕ್ಕ ದೇವಸ್ಥಾನದ ಅರ್ಚಕ ವೃಂದದ ಮುಖಾಂತರ ಭಾರಿ ಪುರ್ನುಡು ನಡೆದನು. ಅವತ್ತ ಒಂದು ಧಾರ್ಮಿಕ ಪ್ರವಚನಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮಾತ ಜನತ ಉಡಲು ಮುಟ್ಟುನ ರೀತಿಯಲ್ಲಿ ಮುಲ್ಪ ನಡೆತದು. ಹೊರಣಿ ಬ್ರಹ್ಮ ಕಲಶೋತ್ಸವದ
ಜಾತ್ರಾ ಮಹೋತ್ಸವದ ಭಾರಿ ಗೌಜಿಡು ನಡೆದು ಬಪ್ಪನಾಡಿಗೆ ಕುಡಂಜಿ ಬುಧರು ಜಲದುರ್ಗೆ ಬಪ್ಪನಾಡು ದೇವಿಗೆ ಏಪಲ ಖುಷಿಯಾಯಿನದಾಗ ಮುಲ್ಪ ಬರ್ಸ ನಾಲ್ಪಣಿ ನಡದುರಿವೆ ಯಾಕೆ ಬಂದಾಗ ಎಂಚಿನ ಕಳಂಕ ಎತ್ತಿನಲ್ಲ ಅವು ಪೂರ ಮುಲ್ಪ ನಿರ್ಮಲವಾದ ಆರು ಅರ್ಣ ಸ್ವಚ್ಛತೆಯನ್ನು ಆರೇ ಮಲ್ಪ ಒಂದು ಬೇರು ಕಂಪಿನ ಮಂದಿ ನಮಗೆ ಈ ಸರ್ತಿಲ ಸೂತ ಸತ್ತಿ ವರ್ಷ ಬರ್ತದೆ ಇಡೀ ದೇವಸ್ಥಾನನು ನೈರ್ಮಲ್ಯ ಮಲ್ತದ್ದು ಅರೆಗೆ ಬೋಟ್ತಿನ ಸ್ವಚ್ಛತೆಯನ್ನು ಆರೇ ಮಲ್ತೊಂದು ಪೂರ ವಿಧಿವಿಧಾನ ಪೊರ್ಲುಡು ಮಲ್ಪಾದು ಬಹುಶಃ ಒವ್ವೇ ರೀತಿಯ ತೊಂದರೆ ಆವಂದೆ ಏರಿಗಳ ಒವ್ವೇ ರೀತಿ ಅಡಚಣೆ ಆವಂದೆ ಮಾತ ಭಕ್ತ ಬಂಧುಗಳ ಪ್ರಸಾದ ಅನ್ನ ಸಂತರ್ಪಣೆಗಳು ಭಾಗವಹಿಸಲಿಕ್ಕಲ್ಲ ಮುಲ್ಪ ಹಾಡು ಮುತ್ತ ವಿಶೇಷವಾದ ಬಂದಾಗ ಬಹುಶಃ ಬಾಕಿದ ಕಡೆ ಮನಸ್ಸಿಗೆ ಮಾತ್ರ ಜನ ಬರ್ತೀರಂಡ ಮುಲ್ಪ ವಾಲಂಟಿಯರ್ ಆದಿ ಬಹುಶಃ ಸಾರ ಕಟ್ಲೆ ಜನ ಇಡೇ ಬರ್ತದೆ ಎಂಕುಲು ಸೇವೆ ಮಲ್ಪುವ ಬಂದು ದುಮ್ಮು ಬೈದಿನಂಚಿನ ಕ್ಷೇತ್ರ ಉಂಟು ಇಂಚಿತ್ತಿನ ಕ್ಷೇತ್ರಡು ನನ್ನ ದುಂಬುಗು ಎಲ್ಲ 30 ತಾರೀಕು ದಾನಿ ಕೊಡಿಯೇದು 6 ತಾರೀಕು ಮುಟ್ಟ ನಿರಂತರವಾದ ಉತ್ಸವ ನಡಪರಂಡು ಮುಲ್ತ ಉತ್ಸವಲ ಅಂಚನೆ ಒಂದೊಂದು ದಿನ ಒಂದೊಂದು ರೀತಿಯ ಸವಾರಿಲು ಮುಲ್ಪ ಉಂಡು ಪೇಟೆ ಸವಾರಿ ಕೊಪ್ಪಲ ಸವಾರಿ ಕೆರೆ ದೀಪ ವಾಕ್ಯಾರ ದೀಪ ಇಂಚಿನ ಬೇರೆ ಬೇರೆ ಉತ್ಸವಲು ಮುಲ್ಪ ನಡಕೊಂಡು ವಿಶೇಷವಾದ ಈ ಸರ್ತಿ ಮೊಗವೀರ ಬಂಧುಗಳು ನಮ್ಮ ಈ ದೇವಸ್ಥಾನವು ವಿಮಾನ ರಥವನ್ನು ಕೊಡ್ತೇವೆ ಬಾಕಿದ ಹೆಚ್ಚಿನ ದೇವಸ್ಥಾನಗಳು ರಥಕ್ಕಲೇನು ದೇವಸ್ಥಾನದ ಸುತ್ತ ಒಕ್ಕ ಅಂಗಣದಲ್ಲೇ ವೈಪನ ಪದ್ಧತಿ ಅಂಡ ಬಪ್ಪನಾಡದ ವಿಮಾನ ರಥ ಒಂಜಿ ಪೇಟೆಲ್ಲ ತಿರ್ಕೊಂಡು ಐತ ಒಟ್ಟಿಗೂ ದೇವರನ್ನ ಓಕುಳಿದಾನಿ ಅರ್ನ ಜಲಕ್ಕೋಗು ಹೋದು ಬನ್ನಗಲ ಆರತೊಟೆ ದೇವರು ಬರ್ತೀನಿ ಅಂಚ ಈ ರಥತನೇ ಒಂದು ವಿಶೇಷ ಮಲ್ಕೊಂಡು ಜಲಕದ ಬಲಿನ ತೂವರೆ ಬರ್ತಿನಕ್ಲೇ ಮಸ್ತು ಜನ ಉಳ್ಳೇರು ಈ ರಥಕ್ಕೂ ವಿಶೇಷವಾಯಿನ ಬಹುಶಃ ಸ್ಟೇರಿಂಗ್ ವ್ಯವಸ್ಥೆ ಒಕ್ಕ ನೆಕ್ ರಬ್ಬರ್ದ ಟಯರ್ಗೆ ಮೇಲ್ಕ ಕವಚವನ್ನು ಕೊಡ್ತು ವಿಶೇಷವಾದ ಈ ರಥನು ತಯಾರು ಮಾಡಿ ಕೊಡ್ತಾರೆ ವಿಶೇಷವಾಯಿನ ಕಾಷ್ಟಶಿಲ್ಪಡು ಒಂದು ಬಹುಶಃ ಮಾತೇನಲ್ಲ ಕಣ್ಮನನ್ನು ಒಯ್ತೊಂದುಂಡು ಇಂಚಿನ ರಥಲ ಈ ದೇವಸ್ಥಾನಕ್ಕೂ ಸಮರ್ಪಣೆ ಆತಂದ್ರೆ ನನ್ನ ದುಂಬುಗೂ ಈ ದೇವಸ್ಥಾನಕ್ಕೂ ರಜತ ರಥ ಬರಡು ಅವೇ ರೀತಿ ಬಂಗಾರದ ಪಲ್ಲಂಕಿಡು ದೇವರು ಭಕ್ತಿನ ತೂಪಿನ ಭಾಗ್ಯ ನಂಗೆ ಉಪ್ಪಾಡು ಬಂದು ಎನ್ನ ಆಶಯದ ಕರುಣು ದುಮ್ಮದಿ ಒಂದು ಪಾತ್ರ ಬಪ್ಪನಾಡು ದುರ್ಗೆ ಶಂಕರ ಪ್ರಿಯ ಜಲ ದುರ್ಗೆ ಬಪ್ಪನಾಡು ದುರ್ಗೆ ಶಂಕರ ಪ್ರಿಯ ಜಲ ದುರ್ಗೆ